ನಯನೆ ಸತತಂ ಪ್ರಣಯಶ್ರುಧರಂ ಪ್ರಣಮಾಮಿ ಶಚಿಸುತ ಗೌರವರಂ ಪ್ರಣಮಾಮಿ ಶಚಿಸುತ ಗೌರವರಂ. ಹರೇ ಕೃಷ್ಣ. ಸತತಂ ಜನತಾ ಭವತಾಪಹರಂ ಪರಮಾರ್ಥಪರಾಯಣ ಲೋಕಗತಿಂ ನವಲೇಹಕರಂ ಜಗತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನಿಜ ಭಕ್ತಿಕರಂ ಪ್ರಿಯಚಾರುಕರಂ ನಿಜ ಭಕ್ತಿಕರಂ ಪ್ರಿಯಚಾರುತರಂ ನಟದರ್ಶನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. करतालवलं कलवं कण्ठरवं मृदुवाद्य सुवीणिकया मधुरं निजभक्तिगुणावृतनाट्यकरं प्रणमामि शचीसुतगौरवरं प्रणमामि शचीसुतगौरवरम्. धर्मयुता पुनर्नन्दसुतं धरणी सुचित्र भवभावोचितं तनुधान्यचितं निजवासयुतं प्रणमामि शचीसुतगौरवरं प्रणमामि शचीसुतगौरवरम्. अरुणं नयनं चरणं वसनं वदने स्खलितं स्वकनामधरं कुरुते सुरसं जगतः जीवनं प्रणमामि शचीसुतगौरवरं प्रणमामि शचीसुतगौरवरम्. हरे कृष्ण. ಓದಿ. ಅವನ ಮೈಬಣ್ಣ ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಶಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ಸದಾ ಹೊಸತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಹರಿಯ ನಾಮ ಜಪವನ್ನು ಜಪಿಸಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಸಚಿ ಮಾತೆಯ ಸುಂದರ ಮಗನ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದುಹಾಕುತ್ತಾನೆ. ಪರಮಾರ್ಥದ ಪರಾಯಣದಲ್ಲಿ ಮಗ್ನರಾಗಿರುವವರ ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನು ಹುಳುಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಅಂದ್ರೆ ಜ್ವರವನ್ನು ನಂದಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ತನ್ನೆಡೆಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ.
ತನ್ನ ನಾಟ್ಯ ನೃತ್ಯಗಳಲ್ಲಿ ಮನ್ಮಥರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿಯ ಯುವತಿಯರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರಾಂಗನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಕೃಷ್ಣ ಮಾತಾಜಿ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಅವನ ಕಣ್ಣುಗಳು, ಅವನ ಕಂಗಾಲುಗಳು ಮತ್ತು ಅವನ ವಸ್ತುಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ಚುರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಶೇರ್ ಮಾಡಲ ನಾನು? ಹೌದು, ನಾನು ಸ್ಟಾಪ್ ಮಾಡ್ತೀನಿ. ಮಾಡಿ. ಕಾಣಿಸ್ತಾ ಉಂಟಾ? ಕಾಣಿಸ್ತದೆ ಮಾತಾಜಿ. ಕಾಣಿಸ್ತಾ ಇದೆ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಬೆಳಗಿನ ಶ್ರೀಮದ್ ಭಾಗವತಂ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ, ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಈ ತರಗತಿ, ಇದರ ವಿಷಯ ಬಗ್ಗೆ ಹೇಳಲಿಕ್ಕೆ ನನಗೆ ಸ್ವಲ್ಪವೂ ಕೂಡ ಅರ್ಹತೆ ಇಲ್ಲ. ಆದರೂ ಕೂಡ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ನಾಮನಿಷ್ಠ ಪ್ರಭುಜಿಯವರು, ನಮ್ಮ ಶಿಕ್ಷಾ ಗುರುಗಳಾದ ಶ್ರೀವಾಸಾಂಗ ಪ್ರಭುಜಿಯವರು ಹಾಗೂ ನಾಗವೇಣಿ ಮಾತಾಜಿಯವರು ನನಗೊಂದು ಈ ಅವಕಾಶವನ್ನ ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗಿಸಪಡಿಸಿಕೊಂಡು ತಮ್ಮೆಲ್ಲರಿಗೂ ಈ ಒಂದು ಶ್ಲೋಕದಲ್ಲಿ ಏನು ಹೇಳಲಿಕ್ಕೆ ನಮ್ಮ ಶ್ರೀಲ ಪ್ರಭುಪಾದರು ಬಯಸ್ತಾರೆ ಅದನ್ನ ನಾನು ನಿಮ್ಮೆಲ್ಲರಿಗೂ ತಿಳಿಸುವಂತೆ ಶಕ್ತಿ ಕೊಡುವಂತ ಆ ಶ್ರೀ ರಾಧಾ ಗೋವಿಂದರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಶ್ರೀಲ ಪ್ರಭುಪಾದರು ಮತ್ತು ಗುರು ಮಹಾರಾಜ್ ಇವರಲ್ಲಿ ನಾನು, ಮತ್ತು ನಮ್ಮ ಶಿಕ್ಷಾ ಗುರುಗಳಾದ ಶ್ರೀವಾಸಂಗನ ಪ್ರಭುಜಿಯವರಲ್ಲಿ ನಾನು ನನ್ನ ಅವರ ಆಶೀರ್ವಾದಗಳನ್ನು ಬೇಡುತ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಇವತ್ತಿನ ಒಂದು ಶ್ಲೋಕ. ಇದು ಶ್ರೀಮದ್ ಭಾಗವತಂ 4ನೇ ಸ್ಕಂದದ 16ನೇ ಅಧ್ಯಾಯದ 3ನೇ ಶ್ಲೋಕ. ಈ ಅಧ್ಯಾಯದ ಹೆಸರು ವಂದಿ ಮಾಗಧರಿಂದ ಪೃಥುರಾಜನ ಪ್ರಶಂಸೆ. ಇದರಲ್ಲಿ ಶ್ಲೋಕ 3 ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ರಿಪೀಟ್ ಮಾಡಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ
ವಾಸುದೇವಾಯ. ಓಂ ನಮೋ ನಮೋ ಭಗವತೆ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತೀರ್ ಉತ್ತಮ ಶ್ಲೋಕೆ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿರ್ಭವತಿ ನೈಷ್ಠಿಕಿ ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ನಂದಗೋಪಾಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ರೂಪಂ ಕರೋತಿ ವಾಚಾಲಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀಕೃಷ್ಣ ಚೈತನ್ಯ ಈಶ್ವರಂ ಶ್ಲೋಕ 3. ಅಥಾಪಿ ಉದಾರ ಶ್ರವಸಃ ಪೃತೋರ್ಹರೇಃ ಕಲಾವತಾರಸ್ಯ ಕಥಾಮೃತಾದೃತಾ ಯತೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಯಿ. ಅಥಾಪಿ ಉದಾರ ಶ್ರವಸಃ ಪೃತೋರ್ಹರೇಃ ಹೇಳ್ತೇನೆ. ಒಂದ್ ನಿಮಿಷ ಕೃಷ್ಣ ಅನ್ನೋ ಒಂದು ಸುತ್ತು ಶ್ಲೋಕ ಹೇಳಿ ಆಮೇಲೆ ಹೇಳಿಸ್ತೇನೆ. ಅಥಾಪಿ ಉದಾರ ಶ್ರವಸಃ ಪೃತೋರ್ಹರೇಃ ಕಲಾವತಾರಸ್ಯ ಕಥಾ ಅಮೃತಾಃ ಯಥೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಯಿ. ಹರೇ ಕೃಷ್ಣ. ಎಲ್ಲರೂ ರಿಪೀಟ್ ಮಾಡಬೇಕು. ಅಥಾಪಿ ಉದಾರ ಶ್ರವಸಃ ಪೃತೋರ್ಹರೇಃ ಕಲಾವತಾರಸ್ಯ ಕಥಾ ಅಮೃತಾದೃತಾಃ ಯತೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಯಿ. ಶ್ಲೋಕವನ್ನ ರಿಪೀಟ್ ಮಾಡಬಹುದು ಎಲ್ಲರೂ. ಅತ್ಯಾಪಿ ಉದಾರ ಸರ್ವಸಾ ಪೃತೋ ಹರಿಃ ಕಲಾ ಅವತಾರಸ್ಯ ಕಥಾ ಅಮೃತ ಆದೃತಃ ಯತೋ ಉಪದೇಶಂ ಮುನಿಭಿಃ ಪ್ರಚೋದಿತಃ ಶ್ಲಾಘಾನಿ ಕರ್ಮಾಣಿ ವಯಂ ವಿತನ್ಮಹಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಪ್ಯುದಾರ ಶ್ರವಸಾ ಪೃತೋರ್ಹರೇ ಕಲಾವತಾರಸ್ಯ ಕಥಾಮೃತಾದೃತಾಃ ಯತೋಪದೇಶಂ ಮುನಿಭಿಃ ಪ್ರಚೋದಿತಾ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
अतप्योदराश्रवसः कृतो हर्षर्षे कालावतारस्य कथामृता धृतः यतोपदेशं मुनिभिः प्रचोदितः श्लाघ्यानि कर्माणि वयं वितत्महि। हरे कृष्ण प्रभुजी, हरे कृष्ण धन्यवादಗಳು. ಮಾತಾಜಿ. ಅತಾಪ್ಯುದಾರ ಶ್ರವಸ ಪೃತೋ ಹರೇ ಕಲಾವತಾರಸ್ಯ ಕಥಾಮೃತಾದೃತಾಃ ಯತೋಪದೇಶಂ ಮುನಿಭಿಃ ಪ್ರಚೋದಿತಾಃ ಸಾಗ್ನಾನಿ ಕರ್ಮಾಣಿ ವಯಂ ವಿತನ್ಮಹಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. अथाप्युदारश्रवसः कृतोर्हरेः कलावतारस्य कथामृता धृताः यथोपदेशं मुनिभिः प्रचोदिताः श्लाघ्यानि कर्माणि वयं वितन्महे. हरे कृष्ण माताजी, ಹರೇ धन्यवाद. ಕೃಷ್ಣ ಮಾತಾಜಿ. ಕೃಷ್ಣ. ಶ್ಲೋಕ 3. ಅತಾಪ್ಯುದಾರ ಶ್ರವಸ ಪಥೋ ಶ್ರುತೋರ್ಹರೇ ಕಲಾವತಾರಸ್ಯ ಕಥಾಮೃತಾ ಧೃತಾಃ ಯಥೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಅತಾಪ್ಯುದಾರ ಶ್ರವಶಃ ಪ್ರತೋ ಹರ್ಯೇ ಕಲಾವತಾರಶ್ಯ ಕಥಾಮೃತಾಧೃತಾಃ ಯತೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘಾನಿ ಕರ್ಮಾಣಿ ವಯಂ ವಿತನ್ಮಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಅತಾಪ್ಯುದಾರಾ ಶ್ರವಸಾ ಪ್ರತೋರ್ಹರೇ ಕಲಾವತಾರಸ್ಯ ಕೃತಾಮೃತಾಧೃತಾ ಯತೋಪದೇಶಂ ಮುನಿಭಿಃ ಪ್ರಚೋದಿತಾ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹರೇ 3. ಕೃಷ್ಣ. अथाप्युदार श्रवसः प्रचोदृतये कलावतारस्य कथामृता धृताः यतोपदेशं मुनिभिः प्रचोदिताः श्लाघानि कर्माणि वयं वितन्महि. हरे कृष्ण माताजी. ಹರೇ ಕೃಷ್ಣ. ಅಥ ಅಪಿ ಆದರೂ ಕೂಡ ಅಥ ಅಪಿ ಆದರೂ ಕೂಡ ಉದಾರವಾದ ಉದಾರವಾದ ಶ್ರವಸಃ ಕೀರ್ತಿಯುಳ್ಳ ಶ್ರವಸಃ ಕೀರ್ತಿಯುಳ್ಳ ಪೃಥೋಃ ರಾಜ ಪೃಥುವಿನ ರಾಜ ಪೃಥುವಿನ ಹರೇಃ ಪ್ರಭು ವಿಷ್ಣುವಿನ ಪ್ರಭು ವಿಷ್ಣುವಿನ ಕಲಾ ಸ್ವಾಂಶ ವಿಸ್ತರಣೆಯ ಭಾಗವಾದ ವಂಶ ವಿಸ್ತರಣೆಯ ಭಾಗವಾದ ಅವತಾರದ ಕಥಾ ಕಥೆಗಳ ಅಮೃತದಲ್ಲಿ ಆದೃತಾಃ ಆದರವುಳ್ಳವರಾಗಿ ಯಥಾ ಅನುಗುಣವಾಗಿ ಉಪದೇಶಕ್ಕೆ ಮುನಿಭಿಃ ಮಹರ್ಷಿಗಳಿಂದ ಪ್ರಚೋದಿತರಾಗಿ ಶ್ಲಾಘ್ಯಾನಿ ಹೊಗಳತಕ್ಕ ಕರ್ಮಾಣಿ ಕಾರ್ಯಗಳನ್ನು ವಯಂ ನಾವು ವಿತನ್ಮಹಿ ವಿಸ್ತರಿಸಲು ಪ್ರಯತ್ನಿಸುತ್ತೇವೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ನಿನ್ನ ಮಹಿಮೆಯನ್ನು ವರ್ಣಿಸಲು ನಾವು ಅಸಮರ್ಥರಾದರೂ ಕೂಡ ನಿನ್ನ ಕಾರ್ಯಗಳನ್ನು ಕೊಂಡಾಡುವ ಅಲೌಕಿಕ ಅಭಿರುಚಿಯು ನಮಗಿದೆ. ಈ ವಿಷಯದಲ್ಲಿ ಪ್ರಮಾಣರೆನಿಸಿದ ಋಷಿಗಳು ಮತ್ತು ವಿದ್ವಜ್ಜನರಿಂದ ಪಡೆದ ಉಪದೇಶಗಳಿಗೆ ಅನುಗುಣವಾಗಿ ನಾವು ನಿನ್ನನ್ನು ಕೊಂಡಾಡಲು ಪ್ರಯತ್ನಿಸುತ್ತೇವೆ.
ನಾವು ಏನನ್ನೇ ಮಾತನಾಡಿದರೂ ಅದು ಅಪೂರ್ಣವಾಗುತ್ತದೆ, ಅಲ್ಪವಾಗುತ್ತದೆ. ಪ್ರಿಯ ಮಹಾರಾಜನೇ, ನೀನು ದೇವೋತ್ತಮ ಪರಮಪುರುಷನ ನೇರ ಅವತಾರವಾದುದರಿಂದ ನೀನು ಕೈಗೊಳ್ಳುವ ಕಾರ್ಯಗಳು ಉದಾರವಾಗಿವೆ, ಎಂದೆಂದಿಗೂ ಪ್ರಶಂಸನೀಯವಾಗಿವೆ. ರಿಪೀಟ್ ಮಾಡೋಣ. ನಿನ್ನ ಮಹಿಮೆಯನ್ನು ವರ್ಣಿಸಲು ನಾವು ಅಸಮರ್ಥರಾದರೂ ಕೂಡ ನಿನ್ನ ಕಾರ್ಯಗಳನ್ನು ಕೊಂಡಾಡುವ ಅಲೌಕಿಕ ಅಭಿರುಚಿಯು ನಮಗಿದೆ. ಈ ವಿಷಯದಲ್ಲಿ ಪ್ರಮಾಣರೆನಿಸಿದ ಋಷಿಗಳು ಮತ್ತು ವಿದ್ವಜ್ಜನರಿಂದ ಪಡೆದ ಉಪದೇಶಗಳಿಗೆ ಅನುಗುಣವಾಗಿ ನಾವು ನಿನ್ನನ್ನು ಕೊಂಡಾಡಲು ಪ್ರಯತ್ನಿಸುತ್ತೇವೆ. ನಾವು ಏನನ್ನೇ ಮಾತನಾಡಿದರೂ ಅದು ಅಪೂರ್ಣವಾಗುತ್ತದೆ, ಅಲ್ಪವಾಗುತ್ತದೆ. ಪ್ರಿಯ ಮಹಾರಾಜನೇ, ನೀನು ದೇವೋತ್ತಮ ಪರಮಪುರುಷನ ನೇರ ಅವತಾರವಾದುದರಿಂದ ನೀನು ಕೈಗೊಳ್ಳುವ ಕಾರ್ಯಗಳು ಉದಾರವಾಗಿವೆ, ಎಂದೆಂದಿಗೂ ಪ್ರಶಂಸನೀಯವಾಗಿವೆ. ಮಾತಾಜಿ ಹರೇ ಕೃಷ್ಣ. ಆರತಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿ ಮಾತಾಜಿ, ಕೇಳ್ತಾ ಇಲ್ಲ. ಆರತಿ ಇಲ್ಲವಾ? ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದ್ತೀನಿ ಮಾತಾಜಿ. ವಂದಿಮಾಗದಿತ ಪೃಥ್ವಿರಾಜನ ಪ್ರಶಂಸೆ. ಸಾಧ್ಯವೋ ಎಷ್ಟು ಮಾತಾಜಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಭಾವಾರ್ಥ: ಎಂತಹ ಪರಿತಣವೇ ಆಗಿದ್ದರೂ ಭಗವಂತನ ಮಹಿಮೆಯನ್ನು ಪೂರ್ತಿಯಾಗಿ ವರ್ಣಿಸಲಾರನು. ಆದರೇನು, ಭಗವಂತನ ಲೀಲಾಕೃತಿಯಲ್ಲಿ ನಿರತರಾದವರು ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಆ ಕೆಲಸವನ್ನು ಮಾಡಬೇಕು. ಅಂತಹ ಪ್ರಯತ್ನವು ದೇವೋತ್ತಮ ಪರಮ ಪುರುಷನನ್ನು ಮೆಚ್ಚಿಸುತ್ತದೆ. ಚೈತನ್ಯ ಪ್ರಭುಗಳು ತಮ್ಮ ಅನುಯಾಯಿಗಳಿಗೆ ಎಲ್ಲಾ ಕಡೆ ಸಂಚರಿಸಿ ಭಗವಾನ್ ಶ್ರೀಕೃಷ್ಣನ ದಿವ್ಯ ಸಂದೇಶವನ್ನು ಪ್ರಸಾರ ಮಾಡಬೇಕೆಂದು ಹೇಳಿದ್ದಾರೆ. ಈ ಸಂದೇಶವು ಸಾರತಃ ಭಗವದ್ಗೀತೆಯೇ ಆದುದರಿಂದ ಶಿಷ್ಯ ಪರಂಪರೆಯಿಂದ ಅರ್ಥ ಮಾಡಿಕೊಳ್ಳಲ್ಪಟ್ಟಿರುವಂತೆ ಮತ್ತು ಮಹಾತ್ಮರಾದ ಋಷಿಗಳು ವಿದ್ವಾಂಸರಾದ ಭಕ್ತರು ವಿವರಿಸುವಂತೆ ಅದನ್ನು ಅಧ್ಯಯನ ಮಾಡುವುದು ಉಪದೇಶಕನ ಕರ್ತವ್ಯವಾಗಿದೆ. ತನ್ನ ಪೂರ್ವಜರಾದ ಸಾಧುಗಳು, ಗುರು ಮತ್ತು ಧರ್ಮ ಗ್ರಂಥಗಳು ಹೇಗೆ ಹೇಳುತ್ತದೆಯೋ ಅದೇ ರೀತಿಯಲ್ಲಿ ಜನಸಾಮಾನ್ಯರೊಂದಿಗೆ ಮಾತನಾಡಬೇಕು. ಈ ಸರಳವಾದ ವಿಧಾನವು ಭಗವಂತನನ್ನು ಸ್ತುತಿಸಲು ಇರುವ ಬಹು ಸುಲಭವಾದ ಮಾರ್ಗ. ಆದರೆ ನಿಜವಾದ ವಿಧಾನ ಭಕ್ತಿ ಸೇವೆ, ಏಕೆಂದರೆ ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಯಿಂದ ಸೇವಿಸುವವನು ಕೆಲವೇ ಪದಗಳಿಂದ ಅವನನ್ನು ಮೆಚ್ಚಿಸಬಹುದು. ಭಕ್ತಿ ಸೇವೆ ಇಲ್ಲದೆ ಸಂಪುಟಗಟ್ಟಲೆ ಬರೆದ ಪುಸ್ತಕಗಳು ಭಗವಂತನನ್ನು ಮೆಚ್ಚಿಸವು. ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಸೇರಿದ ಬೋಧಕರು ಭಗವಂತನ ದಿವ್ಯ ವೈಭವವನ್ನು ವರ್ಣಿಸಲು ಅಸಮರ್ಥರಾದರು. ಎಲ್ಲಾ ಕಡೆಯೂ ಸಂಚರಿಸಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕೆಂದು ಜನರನ್ನು ಪ್ರಾರ್ಥಿಸಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ
ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। श्लोक 3 अथापि उदारश्रवसः प्लुतोर्हरेः कलावतारस्य कथा अमृतादृताः यतोपदेशं मुनिभिः प्रचोदिताः श्लाघ्यानि कर्माणि वयं वितन्महि। ಹರೇ ಕೃಷ್ಣ. ಅನುವಾದ. ನಿನ್ನ ಮಹಿಮೆಯನ್ನು ವರ್ಣಿಸಲು ನಾವು ಅಸಮರ್ಥರಾದರೂ ಕೂಡ ನಿನ್ನ ಕಾರ್ಯಗಳನ್ನು ಕೊಂಡಾಡುವ ಅಲೌಕಿಕ ಅಭಿರುಚಿಯು ನಮಗಿದೆ. ಈ ವಿಷಯದಲ್ಲಿ ಪ್ರಮಾಣರೆನಿಸಿದ ಋಷಿಗಳು ಮತ್ತು ವಿದ್ವಜ್ಜನರಿಂದ ಪಡೆದ ಉಪದೇಶಗಳಿಗೆ ಅನುಗುಣವಾಗಿ ನಾವು ನಿನ್ನನ್ನು ಕೊಂಡಾಡಲು ಪ್ರಯತ್ನಿಸುತ್ತೇವೆ. ನಾವು ಏನನ್ನೇ ಮಾತನಾಡಿದರೂ ಅದು ಅಪೂರ್ಣವಾಗುತ್ತದೆ, ಅಲ್ಪವಾಗುತ್ತದೆ. ಪ್ರಿಯ ಮಹಾರಾಜನೇ, ನೀನು ದೇವೋತ್ತಮ ಪರಮಪುರುಷನ ನೇರವಾದ ಅವತಾರವಾದುದರಿಂದ ನೀನು ಕೈಗೊಳ್ಳುವ ಕಾರ್ಯಗಳು ಉದಾರವಾಗಿವೆ, ಎಂದೆಂದಿಗೂ ಪ್ರಶಂಸನೀಯವಾಗಿವೆ. ಋತು ಮಹಾರಾಜನನ್ನ ಅಂದರೆ ವಂದಿ ಮಗದರಿಂದ ಋತು ಮಹಾರಾಜನ ಪ್ರಶಂಸೆ. ಇಲ್ಲಿ ಋತು ಮಹಾರಾಜನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಲಾಗಿತ್ತು ಅಲ್ವಾ? ಇದನ್ನು ನಾವು ಈಗ ಕೆಲವು ದಿವಸಗಳಿಂದ ಇದನ್ನು ನಾವು ಕೇಳ್ತಾ ಇದ್ದೇವೆ. ಋತು ಮಹಾರಾಜನ ಅವತರಣಿಕೆ ಮತ್ತು ಅವನ ಪಟ್ಟಾಭಿಷೇಕ, ಇದನ್ನು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಋತು ಮಹಾರಾಜ ಯಾವಾಗ ಅವತರಣಿಕೆ ಆಯಿತು ಆಗ ಬ್ರಾಹ್ಮಣರೆಲ್ಲರೂ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಆಮೇಲೆ ಸಿದ್ಧರು ಹೂಮಳೆಗಳನ್ನ ಗೈದರು. ಆಮೇಲೆ ಗಂಧರ್ವರಾದ ಗಾಯಕರು, ಅವರೆಲ್ಲ ತುಂಬ ಒಳ್ಳೆಯ ಗಾಯಕರು ಗಂಧರ್ವರು. ಅವರು ಉತ್ತಮವಾಗಿ ಹಾಡಿದರು. ಆಮೇಲೆ ಅಪ್ಸರಿಯರು ನರ್ತನಕ್ಕೆ ಪ್ರಸಿದ್ಧ, ಆನಂದದಿಂದ ಅಪ್ಸರಿಯರು ನರ್ತಿಸಿದರು. ಆಮೇಲೆ ದೇವತೆಗಳು ಆಮೇಲೆ ಎಲ್ಲ ದೇವತೆಗಳು, ಪಿತೃಗಳು ಹಾಗೂ ಸ್ವರ್ಗಲೋಕಗಳಿಂದ ಉಳಿದ ಅನೇಕ ಮಹಾಪುರುಷರು ಇವರೆಲ್ಲರೂ ಕೂಡ ಭೂಮಿಗೆ ಅಲ್ಲಿಗೆ ಬಂದರು. ಮತ್ತೆ ಬ್ರಹ್ಮದೇವನು ಬಂದರು. ಬ್ರಹ್ಮದೇವ ಏನು ಮಾಡಿದ, ಋತು ಮಹಾರಾಜನ ಹಸ್ತ ಚಿಹ್ನೆಗಳು ಮತ್ತು ಪಾದಗಳಲ್ಲಿ ಕಮಲದ ಗುರುತಿದೆ, ಇದನ್ನು ನೋಡಿ ಭಗವಂತ ಅಂತ ಅವರು ಗುರುತಿಸಿದರು. ಆಮೇಲೆ ಇದಾದ ಮೇಲೆ ಎಲ್ಲರೂ ಕೂಡ ಅಂದರೆ ನದಿಗಳು, ಪರ್ವತಗಳು, ಬೆಟ್ಟಗಳು, ಮತ್ತೆ ಗೋವುಗಳು, ಪಕ್ಷಿಗಳು, ಪ್ರಾಣಿಗಳು, ಸರ್ಪಗಳು, ಮತ್ತೆ ಇದಲ್ಲದೆ ದೇವತೆಗಳು, ಕುಬೇರ, ಆಮೇಲೆ ಬ್ರಹ್ಮ, ಆಮೇಲೆ ವರುಣ, ಇಂದ್ರ ಇತ್ಯಾದಿ, ಲಕ್ಷ್ಮೀ ದೇವಿ, ಮತ್ತೆ ವಿಷ್ಣು, ಆಮೇಲೆ ಭೂಮಿ, ಹೀಗೆ ಎಲ್ಲರೂ ಕೂಡ ತಮ್ಮ ಶಕ್ತ್ಯಾನುಸಾರ ಋತು ಮಹಾರಾಜನಿಗೆ ಕಾಣಿಕೆಗಳನ್ನು ಅರ್ಪಿಸಿದರು. ಇದನ್ನು ನಾವು ನೋಡಿದ್ದೇವೆ. ಸೊ ಈಗ ವಂದಿ ಮಾಗಧರು ಅಂತ ಬರ್ತಾರೆ, ಸೂತ ವಂದಿ ಮಾಗಧರು. ಈ ಸೂತ ಮತ್ತು ವಂದಿ ಮಾಗಧರು ಅವರು ಭಗವಂತನನ್ನ ಪ್ರಶಂಸೆ ಮಾಡಲಿಕ್ಕೆ ರಾಜನನ್ನ ಪ್ರಶಂಸೆ ಮಾಡಲಿಕ್ಕೆ ವಿಶೇಷವಾಗಿ ನಿಯುಕ್ತರಾದವರು. ವಂದಿ ಮಾಗಧರು ಅವರಿಗೆ ಈ ಋತು ಮಹಾರಾಜ ಭಗವಂತ ಅಂತ ಅವರಿಗೆ ಗೊತ್ತಿತ್ತು. ಹೇಗೆ ಗೊತ್ತಿತ್ತು? ಹರೇ ಕೃಷ್ಣ. ಭಗವಂತ ಅಂತ ವಂದಿ ಮಾಗಧರಿಗೆ ಹೇಗೆ ಗೊತ್ತಾಯ್ತು? ಸೂತ ವಂದಿ ಮಾಗಧರಿಗೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಪಾದದಲ್ಲಿ ಚಕ್ರ ಮತ್ತೆ ಇದ್ರಲ್ಲಿ ಇದಿತ್ತಲ್ವ ಮಾತಾಡಿ, ಅದನ್ನ ನೋಡಿ ಗೊತ್ತಾಯ್ತು. ಅದನ್ನು ನೋಡಿದವರು ಬ್ರಹ್ಮ.
ಕೈಯಲ್ಲಿ ಮತ್ತು ಹಸ್ತದಲ್ಲಿ ಮತ್ತೆ ಚಿಹ್ನೆಗಳು, ಈ ಕಮಲ ಇದೆಲ್ಲ ನೋಡಿದವರು ಬ್ರಹ್ಮ. ಆದ್ರೆ ಇಲ್ಲಿ ಸೂತ ಮಾಗದ ಮತ್ತು ವಂದಿ ಅವರಿಗೆ ಹೇಗೆ ಗೊತ್ತಾಯಿತು? ಅವರು ಸ್ತುತಿ ಪಾಠಕರು ಅಂತ ಪ್ರಸಿದ್ಧ ಅಲ್ವಾ? ಅವರಿಗೆ ಹೇಗೆ ಗೊತ್ತಾಯಿತು ಅಂದ್ರೆ, ಅವರು ಈ ಬ್ರಾಹ್ಮಣರು, ವಿದ್ವಾಂಸರು, ಮುನಿಗಳು ಇವರು ಪ್ರಶಂಸೆ ಹಾಡಿದ್ದನ್ನ ಅವರು ಕೇಳಿಕೊಂಡ್ರು. ಅಲ್ಲಿ ಬಂದಾಗ ಅದನ್ನು ಕೇಳಿ ಅವರು ಈ ಭಗವಂತ, ಈ ಪೃಥು ಮಹಾರಾಜ ಸಾಧಾರಣ ಮನುಷ್ಯ ಅಲ್ಲ, ಅವನು ಭಗವಂತ ಅಂತ ಅರ್ಥ ಮಾಡ್ಕೊಂಡ್ರು. ಸೊ ಇದು ಹೀಗೆ, ಇದರಿಂದ ಇದು ಅಧಿಕೃತ ವ್ಯಕ್ತಿಗಳು, ಈ ವಿದ್ವಾಂಸರು ಮತ್ತೆ ಇಲ್ಲಿ ಬ್ರಾಹ್ಮಣರು ಅವರೆಲ್ಲ ಅಧಿಕೃತ ವ್ಯಕ್ತಿಗಳು. ಸೊ ಹಾಗಾಗಿ ಅಲ್ಲಿ ಏನಾಯಿತು, ಆಗ ಪೃಥು ಮಹಾರಾಜನನ್ನು ಅವರು ತುಂಬಾ ಸ್ತುತಿಸಿದರು. ಆ ಸ್ತುತಿಸಿದಾಗ ಪೃಥು ಮಹಾರಾಜ ಏನ್ ಹೇಳ್ತಾನೆ, ನಾನಿನ್ನೂ ಇಂತಹ ಯಾವುದೇ ಗುಣವನ್ನು ನಾನು ಪ್ರಕಟ ಮಾಡಿಲ್ಲ ಅಂದಮೇಲೆ ನನಗೆ ನೀವು ಈ ರೀತಿ ಪ್ರಶಂಸೆ ಮಾಡೋದು ನನಗೆ ಸಲ್ಲದು ಅಂತ ಅದನ್ನ ನಿರಾಕರಿಸಿ ಬಿಟ್ರು ಪೃಥು ಮಹಾರಾಜ. ಆದರೂ ಕೂಡ ಆ ಭಗವಂತ ನಿರಾಕರಿಸಿದ್ರೂ ಕೂಡ ಸ್ತುತಿ ಪಾಠಕರು ಆ ಸಮಯದಲ್ಲಿ ಅದನ್ನ, ಆ ಭಗವಂತನ ಒಂದು ಪ್ರತಿಕ್ರಿಯೆ ನೋಡಿದ್ರು. ಭಗವಂತ ಯಾವ ತರ ಪ್ರತಿಕ್ರಿಯೆ ಮಾಡಿದ್ರು ಹಿಂದಿನ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ದೇವೆ. ಹೇಗೆ ಮಾಡಿದ್ರು ಅಂತಂದ್ರೆ, ನಾನು ತುಂಬಾ ಆ ಭಗವಂತನ ಮಾತಲ್ಲಿ, ಪೃಥು ಮಹಾರಾಜನ ಮಾತಲ್ಲಿ ಹೇಗಿತ್ತಂದ್ರೆ, ಆ ಮಾತು ಅಮೃತದಂತೆ ಇತ್ತಂತೆ. ಭಗವಂತ ಆ ಸ್ತುತಿ ಪಾಠಕರ ಇದಕ್ಕೆ ಸ್ತುತಿಗೆ ಅವರು ಉತ್ತರ ಹೇಳಿದ್ದು ಅಮೃತದಂತೆ ಇತ್ತಂತೆ. ಮತ್ತೆ ತುಂಬಾ ವಿನಯಪೂರ್ವಕ. ನಾವು ಯಾರಾದರೂ ಅಂದ್ರೆ ಈ ಭಕ್ತರಲ್ಲಿ ಹೇಗೆ ಅವರು ಅತ್ಯಂತ ಪ್ರೀತಿಯಿಂದ, ವಿನಯಪೂರ್ವಕದಿಂದ, ಆನಂದದಿಂದ ಅವರು ವರ್ತಿಸುತ್ತಾರೆ, ಇದನ್ನ ವಂದಿ ಮಗದರು ನೋಡಿ ತುಂಬಾ ಸಂತೋಷಗೊಂಡು ಪೃಥು ಮಹಾರಾಜ ನನಗೆ ಸ್ತುತಿ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು, ಆ ವರ್ಣನೆಗಳನ್ನ ಮತ್ತು ಹೆಚ್ಚು ಹೇಳಲಿಕ್ಕೆ ಅವರು ಹೆಚ್ಚು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಇಲ್ಲಿ ಇವತ್ತಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ನಿನ್ನ ಮಹಿಮೆಯನ್ನು ವರ್ಣಿಸಲು ನಾವು ಅಸಮರ್ಥರು ಅಂತ ಹೇಳ್ತಾರೆ. ಇಲ್ಲಿಗೆ ನೋಡೋಣ. ಮತ್ತೆ ಏನ್ ಹೇಳ್ತಾರೆ, ಕಲಾವತಾರಸ್ಯ ಹರೇಹೇ ಕಲಾವತಾರಸ್ಯ ಪೃತೋಹೋ. ಪೃಥು ಮಹಾರಾಜ, ನೀನು ಭಗವಂತನ ಕಲಾ ಅವತಾರ. ಈಗ ಕಲಾವತಾರ ಅಂದ್ರೆ ಏನು ಅಂತ ನೋಡೋಣ. ಕಲಾವತಾರ ಅಂತಂದ್ರೆ ನಾವು ಭಾಗವತದಲ್ಲಿ ಹಿಂದಿನ 1ನೇ ಸ್ಕಂದದಲ್ಲಿ ನೋಡಿದ್ದೇವೆ. ಏತೇ ಚ ಅಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಅಂದ್ರೆ ಇಲ್ಲಿ ಏತೇಚ ಅಂಶ ಕಲಾ ಪುಂಸಃ, ಅಂಶ ಕಲಾ ಇದೆಲ್ಲ ಅಂಶ ಅಂತಂದ್ರೆ ಭಗವಂತನ ಸ್ವಾಂಶ ವಿಸ್ತರಣೆ, ಕಲಾ ಅಂದರೆ ಆ ವಿಸ್ತರಣೆಯ ವಿಸ್ತರಣೆ. ಸೊ ಹಾಗಾಗಿ ಇಲ್ಲಿ ಪೃಥು ಮಹಾರಾಜರು ಅವರು ಕಲಾ ಅವತಾರ ಅಂದ್ರೆ ವಿಸ್ತರಣೆಯ ವಿಸ್ತರಣೆ. ಸೊ ಹಾಗಾಗಿ ಅವರು ಇಲ್ಲಿ ಶಕ್ತ್ಯಾವೇಶ ಅವತಾರ, ವಿಸ್ತರಣೆ ಅಂದ್ರೆ ಇಲ್ಲಿ ಈಗ ಭಗವಂತನ ವಿಸ್ತರಣೆ ಅಂದ್ರೆ ಅಲ್ಲಿ ನಾವು ಬಲರಾಮನಿಂದ ಆಮೇಲೆ ಈ 4 ಇದು ಬರುತ್ತದೆ. ಅಂದ್ರೆ ಸಂಕರ್ಷಣ ಬರ್ತಾನೆ, ಸಂಕರ್ಷಣದಿಂದ ನಾರಾಯಣ ಬರ್ತಾನೆ, ನಾರಾಯಣದಿಂದ ಮಹಾಸಂಕರ್ಷಣ ಬರ್ತಾನೆ, ಮಹಾಸಂಕರ್ಷಣದಿಂದ 3 ಪುರುಷರು ಬರ್ತಾರೆ. ಇದೆಲ್ಲ ಸ್ವಾಂಶ ವಿಸ್ತರಣೆಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಸ್ವಾಂಶ ವಿಸ್ತರಣೆ ಈ ಪೃಥು ಮಹಾರಾಜ. ಸೊ ಪೃಥು ಮಹಾರಾಜರನ್ನ ಆದಿರಾಜರು ಅಂತ ಕರೀತಾರೆ. ಆದಿ ಮಹಾರಾಜ ಅಂದ್ರೆ ಇಲ್ಲಿ ಅವನು ರಾಜರುಗಳಲ್ಲಿ ಆದಿ ಮಹಾರಾಜ, ಅವನು ಆದಿರಾಜ ಅಂತ ಕರೀತಾರೆ. ಸೊ ಹಾಗಾಗಿ ಇವನು ನಾವು ನೋಡಿದ್ದೇವೆ ಅಂದ್ರೆ ಹಿಂದಿನ ಅಧ್ಯಾಯದಲ್ಲೂ ಕೂಡ ಅವನು ವೇಣನ ಮೃತದೇಹದಿಂದ ಬಂದಿರ್ತಾನೆ. ಅಂದ್ರೆ ಭಗವಂತ ಯಾವ ರೀತಿಯ ಒಂದು ಶಕ್ತಿ ಯಾವ ರೀತಿಯಿಂದಲೂ ಕೂಡ ಪ್ರಕಟ ಆಗಬಹುದು. ಅಂದರೆ ಮೃತದೇಹವನ್ನ ಕಡೆದರು, ಯಾಕೆಂದ್ರೆ ವೇಣ ತುಂಬಾ ಕೆಟ್ಟ ರಾಜನಾಗಿದ್ದ. ಸೊ ಆ ರಾಜ್ಯಭಾರವನ್ನ ಜನರಿಗೆ ತೊಂದರೆ ಉಂಟು ಮಾಡ್ತಾ ಇದ್ದ. ಸೊ ಅದನ್ನ ಅಂತ್ಯಗೊಳಿಸ್ಲಿಕ್ಕಾಗಿ ಬ್ರಾಹ್ಮಣರು ಅವನಿಗೆ ಶಾಪ ಕೊಟ್ಟು ಅವನಿಗೆ ಏನ್ ಮಾಡಿದ್ರು, ಅವನ ಮೃತನಾದ. ಅದಾದ ಮೇಲೆ ಅವನ ದೇಹದಿಂದ ಈ ಪೃಥು ಮಹಾರಾಜ ಬರ್ತಾನೆ. ಮೊದಲು ಬಾಹುಶ ಬರ್ತಾನೆ, ಅದಾದ ಮೇಲೆ ಬಾಹುಕ ಬರ್ತಾನೆ, ಅದಾದ ಮೇಲೆ ಪೃಥು ಮಹಾರಾಜ ಮತ್ತು ಅರ್ಚಿ ಬರ್ತಾರೆ. ಸೊ ಪೃಥು ಮಹಾರಾಜ ಅರ್ತಿ, ಸೊ ವಿಷ್ಣು ಮತ್ತು ಲಕ್ಷ್ಮಿ. ಸೊ ಹಾಗಾಗಿ ಇಲ್ಲಿ ಈ ಭಗವಂತನ ಅವತಾರ ಮತ್ತು ಇವನು ಶಕ್ತ್ಯಾವೇಶ ಅವತಾರ ಯಾವುದಕ್ಕಾಗಿ ಬಂದಿರ್ತಾರೆ ಅಂದರೆ, ಇವರು ವರ್ಣಾಶ್ರಮ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಲ್ವಾ. ಭಗವದ್ಗೀತೆಯಲ್ಲಿ ಕೂಡ ಅದನ್ನು ಹೇಳ್ತಾರೆ. ಏನ್ ಹೇಳ್ತಾರೆ? ಶ್ಲೋಕ ಯಾರಾದ್ರೂ ಹೇಳ್ತೀರಾ?
ಭಗವದ್ಗೀತೆಯಲ್ಲಿ ಯಾವುದಕ್ಕೋಸ್ಕರ ಭಗವಂತ ಅವತಾರ ಮಾಡ್ತಾನೆ ಅಂತ? ಹರೇ ಕೃಷ್ಣ. ಮಾತಾಜಿ ಇದ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನೆಕ್ಸ್ಟ್ ಲೈನ್ ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ, ಅದು ಅದನ್ನ ನಾನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾನೆ. ಭಗವಂತ ಯಾಕೆ ಅವತಾರ ಮಾಡ್ತಾನೆ ಅಂದ್ರೆ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ವೇಣನ ರಾಜ್ಯದಿಂದ ಅಧರ್ಮ ಉಂಟಾಗಿರುತ್ತೆ. ಸೊ ಅದನ್ನ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ವರ್ಣಾಶ್ರಮ ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು. ಯಾಕೆಂದ್ರೆ ಎಲ್ಲ ವರ್ಣಾಶ್ರಮ ಧರ್ಮ ಕೆಡಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನ ಮತ್ತೆ ಸ್ಥಾಪನೆ ಮಾಡ್ಬೇಕಂತ ಇಲ್ಲಿ ಬರ್ತಾನೆ. ಅದು ಭೂಪಾಲನಾ ಶಕ್ತಿ ಅವತಾರ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಇದನ್ನೆಲ್ಲ ತಿಳ್ಕೊಂಡಾಯ್ತು. ಅಂದ್ರೆ ಇಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಅಂದ್ರೆ ವಂದಿಮಾಗದರಿಗೂ ಸೂತರು ವಂದಿಮಾಗದರು ಅವರಿಗೂ ಕೂಡ ಭಗವಂತ ಅಂತ ಅರ್ಥ ಆಯಿತು. ಹೇಗೆ? ಬ್ರಾಹ್ಮಣರ ಪ್ರಶಂಸೆ, ಬ್ರಾಹ್ಮಣರು ಬ್ರಹ್ಮನ ಬ್ರಹ್ಮ ಕಂಡಿಡಿದ್ರು ಇವನು ಭಗವಂತ ಅಂತ. ಸೊ ಹೀಗಾಗಿ ಭಗವಂತನ ಅವತಾರವನ್ನು ನಾವು ಅವರ ಚಿಹ್ನೆಗಳಿಂದ ಅವರ ಕಾರ್ಯಗಳಿಂದ ತಿಳ್ಕೊಳ್ಬೇಕು. ಮತ್ತು ಅದು ಯಾವಾಗಲೂ ಕೂಡ ಭಗವಂತನ ಅವತಾರವನ್ನ ಒಂದು ಸಾಹಿತ್ಯ, ಈ ಭಾಗವತಂ ಇಂತಹ ಸಾಹಿತ್ಯಗಳಲ್ಲಿ ಅದು ನಿರೂಪಿತವಾಗಿರಬೇಕು. ಸುಮ್ಮನೆ ಯಾರ್ಯಾರನ್ನು ನಾವು ಭಗವಂತ ಅಂತ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ನಿನ್ನೆಯ ಶ್ಲೋಕ 2ರಲ್ಲಿ ನಾವು ನೋಡಿದ್ದೇವೆ. ಸೊ ಹೀಗಾಗಿ ಇಲ್ಲಿ ಭಗವಂತ ಅವತಾರ. ಸೊ ಈಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಕಲಾವತಾರಸ್ಯ ಹರೇರ್ ಕಲಾವತಾರಸ್ಯ ಪೃತೋಹೋ. ಮಹಾರಾಜ, ನೀನು ಭಗವಂತನ ಕಲಾವತಾರ. ಅಥಾಪಿ ಉದಾರ ಶ್ರವಸಃ, ಅಂದ್ರೆ ನೀನು ತುಂಬಾ ಕೀರ್ತಿವಂತ. ಭಗವಂತ ನೀನು ತುಂಬಾ ಕೀರ್ತಿವಂತ. ನಿನ್ನ ಮಹಿಮೆಗಳನ್ನ ವರ್ಣಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಮಗೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಜೀವಾತ್ಮನೆಗಳಿಗೆ ಹೇಗೆ ಸಾಧ್ಯ? ಆ ಭಗವಂತನ ಅವತಾರವಾಗಿರ್ತಕ್ಕಂಥ ಅನಂತ ಶೇಷ, ಅವನು 1000 ನಾಲಿಗೆಯಿಂದ ಅನಾದಿ ಕಾಲದಿಂದ ಅವನು ಭಗವಂತನ 1000 ನಾಲಿಗೆಯಿಂದ ಸ್ತುತಿ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣವೂ ಸ್ತುತಿ ಮಾಡ್ತಾ ಇದ್ದಾನೆ. ಆದರೂ ಕೂಡ ಅವರದ್ದು ಇನ್ನೂ ಮುಗಿಯುವುದಿಲ್ಲ. ಅನಂತ ಕಾಲದವರೆಗೂ ಅದು ಮುಂದುವರಿಯುತ್ತದೆ. ಅನಂತ ಶೇಷನಿಗೆ ಹೀಗಾಗಿದೆ. ಅಂದ ಮೇಲೆ ಇನ್ನು ನಮ್ಮ ಈ ವಾಚಸ್ಪತಿ ಅಂತ ಕರೀತಾರೆ ಬ್ರಹ್ಮನಿಗೆ, ಬ್ರಹ್ಮ ಶಿವ ಇವರುಗಳಿಗೂ ಕೂಡ ಭಗವಂತನ ವರ್ಣನೆಯನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಅನಂತ, ಭಗವಂತ ಅನಂತ. ಅವನ ವರ್ಣನೆಗಳನ್ನು ಮಾಡೋದು ಪೂರ್ಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಅವ್ರು ಏನು ಹೇಳ್ತಾರೆ, ಆ ವರ್ಣನೆಗಳನ್ನ ವರ್ಣಿಸಲಿಕ್ಕೂ ಸಮರ್ಥ ಇಲ್ಲ. ಅದನ್ನ ವರ್ಣಿಸಿದ್ರೂ ಕೂಡ ಅದು ಪೂರ್ತಿ ಆಗೋದಿಲ್ಲ, ಅಲ್ಪವಾಗುತ್ತದೆ. ಸೊ ಇದು ನಮ್ಮ ಪರಿಸ್ಥಿತಿ ಅಂತ ಸ್ತುತಿ ಪಾಠಕರು ಒಪ್ಕೊಳ್ತಾರೆ. ಇದು ಬಹಳ ಮುಖ್ಯವಾದದ್ದು. ಭಗವಂತನನ್ನು ವರ್ಣಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಪೂರ್ಣವಾಗಿ. ಇನ್ನು ಅವರಿಗೆ ಸಾಧ್ಯವಿಲ್ಲವೆಂದರೆ ಜೀವಾತ್ಮರಾದ ನಮ್ಮ ಗತಿ ಏನು? ಇದನ್ನ ಈ ಒಂದು ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ನಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ಅವ್ರು ಏನ್ ಹೇಳ್ತಾರೆ, ನಮಗೆ ವರ್ಣಿಸಲಿಕ್ಕೆ ಅಸಮರ್ಥರು ನಿನ್ನ ಮಹಿಮೆಯನ್ನ. ಸೊ ಅವಾಗ ಏನ್ ಮಾಡೋದು? ಆದರೆ ಏನು ನಮಗೆ ಇದೆ, ನಮಗೆ ಒಂದು ಒಳ್ಳೆಯ ಅವಕಾಶ ಇದೆ. ಏನಿದು? ನಿಮ್ಮ ಆ ವಿಷಯದಲ್ಲಿ ನಮಗೆ ನಿನ್ನ ಕಾರ್ಯಗಳನ್ನು ಕೊಂಡಾಡುವ ಅಲೌಕಿಕ ಅಭಿರುಚಿ ಇದೆ. ಏನಿದೆ? ನಮಗೆ ಅಲೌಕಿಕ ಅಭಿರುಚಿ ಇದೆ. ನಮಗೆ ಭಗವಂತನನ್ನು ಕೊಂಡಾಡ್ಲಿಕ್ಕೆ ಸಾಮರ್ಥ್ಯ ಇರಬಹುದು, ಆ ಸಾಮರ್ಥ್ಯ ಇಲ್ಲದಿರಬಹುದು. ಆದರೆ ಅವನ ಮಹಿಮೆಗಳನ್ನು ಕೊಂಡಾಡುವ ಅಭಿರುಚಿ ಪ್ರತಿಯೊಬ್ಬ ಜೀವಿಗೂ ಇದೆ ಅಲ್ವಾ? ಹರೇ ಕೃಷ್ಣ. ನಮ್ಮೆಲ್ಲರಿಗೂ ಭಗವಂತನನ್ನು ಕೊಂಡಾಡುವ ಅಭಿರುಚಿ ಇಲ್ವಾ? ಹರೇ ಕೃಷ್ಣ. ಅದನ್ನೇ ಇಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ಭಗವಂತ ನಿನ್ನ ವರ್ಣನೆ ಮಾಡ್ಲಿಕ್ಕೆ ಸಾಮರ್ಥ್ಯ ನಮಗೆ ಖಂಡಿತವಾಗಿಯೂ ಇಲ್ಲ. ನಮ್ಮ ಸಾಮರ್ಥ್ಯ ತುಂಬಾ ಕಡಿಮೆ ನಮಗೆ. ಆದರೆ ನಿಮ್ಮ ಒಂದು ವರ್ಣನೆಗಳನ್ನ, ಕಾರ್ಯಗಳನ್ನ ಅದನ್ನ ವರ್ಣಿಸ್ಲಿಕ್ಕೆ ನಮ್ಗೆ ಅಭಿರುಚಿ ಇದೆ, ಇಂಟ್ರೆಸ್ಟ್ ಇದೆ ಅಲ್ವಾ? ಸೊ ಕಥಾ ಅಮೃತ ಧೃತಾಹ ಅಂದ್ರೆ ನಿನ್ನ ಅದರಲ್ಲಿ ನಮ್ಗೆ ನಿಮ್ಮ ಕಥೆ ಅಂದ್ರೆ, ಭಗವಂತನ ಕಥೆ ಅಂದ್ರೆ ಅಮೃತ ಅಂತೆ. ಅಷ್ಟೊಂದು ಸಿಹಿ, ಅಷ್ಟೊಂದು ಸವಿ. ಸೊ ಅದಕ್ಕೆ ಭಾಗವತಂ ಅಷ್ಟೊಂದು ರಸಮಾಲಯಂ, ಭಾಗವತಂ ರಸಮಾಲಯಂ. ಮಾವಿನ ಹಣ್ಣಿನಲ್ಲಿ ರಸ ಹೇಗೆ ಸವಿಯುತ್ತದೆಯೋ ಹಾಗೆ ಎಷ್ಟು ಸವಿಯತಕ್ಕಂಥದ್ದು ಭಗವಂತನ ವರ್ಣನೆಗಳ ಆ ಒಂದು ಆನಂದ. ಅದನ್ನು ಮಾಡಲಿಕ್ಕೆ ನಮಗೆ ರುಚಿ ಇದೆ, ಅಭಿರುಚಿ ಇದೆ ಅಂತ ಹೇಳ್ತಾನೆ. ಅಂತ ಹೇಳ್ತಾರೆ ಅವರು. ಕಥಾ ಅಮೃತ ಧೃತಾಹ, ನಿನ್ನ ಕಾರ್ಯಗಳ ಅದನ್ನ ವರ್ಣಿಸ್ಲಿಕ್ಕೆ ನಮಗೆ ಅಭಿರುಚಿ ಇದೆ.
ಅದು ಹೇಗೆ ವರ್ಣಿಸೋದು ಹಾಗಾದರೆ ಭಗವಂತನ ಕಾರ್ಯವನ್ನ? ಮುನಿಭಿ ಪ್ರಚೋದಿತಾಹ. ನಮಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ಭಗವಂತನ ಬಗ್ಗೆ ಯಾರಿಗೆ ಗೊತ್ತಿರುತ್ತದೆ? ಹರೇ ಕೃಷ್ಣ. ಭಕ್ತರಿಗೆ ಗೊತ್ತಿರುತ್ತೆ. ಭಕ್ತರಿಗೆ ಗೊತ್ತಿರುತ್ತೆ. ಭಕ್ತರಿಗೆ ಗೊತ್ತಿರುತ್ತೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದ್ ಅನಂತರಂ ಅಂತ 18ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಆಗ ಭಕ್ತರಿಗೆ ಗೊತ್ತುಂಟು. ಸೊ ಅದಕ್ಕೆ ಮುನಿಭಿಹಿ ಪ್ರಚೋದಿತರಾದ ಆ ಶುದ್ಧ ಭಕ್ತರು, ಮುನಿಗಳು, ಅವರು ಭಗವಂತನ ಭಕ್ತರು, ಅವರು ಪ್ರಚೋದಿತಾಹ, ಅವರಿಂದ ಪ್ರಚೋದಿಸಲ್ಪಡೋದು, ಅವರಿಂದ ತಿಳ್ಕೊಂಡು ಯಥೋಪದೇಶಂ ಅವರು ಹೇಗೆ ಹೇಳಿದ್ದಾರೆ ಶ್ರವಣ ಮಾಡಿ ಅದನ್ನ ನಾವು ಮತ್ತೆ ಯಥಾ ಪ್ರಕಾರ ಹೇಳಲಿಕ್ಕೆ ಏನ್ ಮಾಡ್ತೇವೆ? ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ. ಶ್ಲಾಘ್ಯಾನಿ ಅಂದ್ರೆ ಹೊಗಳುದು. ಅದನ್ನ ಮುನಿಗಳಿಂದ ನಾವು ಕೇಳ್ಕೊಂಡ್ವಿ, ಮುನಿಗಳಿಂದ ಕೇಳ್ಕೊಂಡು ನಿನ್ನ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನಾವು ಏನ್ ಮಾಡ್ತಾ ಇದ್ದೇವೆ? ಅದು ಯಥೋಪದೇಶಂ ಅದೇ ತರ ಹೇಳಲಿಕ್ಕೆ ನಾವು ಅಂದ್ರೆ ಕರ್ಮಾಣಿ ಶ್ಲಾಘ್ಯಾನಿ, ನಿನ್ನ ಕಾರ್ಯಗಳನ್ನ ಹೊಗಳಲಿಕ್ಕೆ ನಾವು ವಯಂ ಅಂದ್ರೆ ನಾವು ವಿತನ್ಮಹಿ ಪ್ರಯತ್ನ ಮಾಡ್ತೇವೆ. ನಮ್ಮ ಹತ್ರ ನಿನ್ನ ಆ ಒಂದು ಹೇಳುವ ನಿಮ್ಮ ಮಹಿಮೆಯನ್ನು ಹೇಳಲಿಕ್ಕೆ ಸಾಮರ್ಥ್ಯ ಇಲ್ಲ. ಆದರೆ ನಿನ್ನ ಕಾರ್ಯಗಳನ್ನು ಕೊಂಡಾಡುವ ಅಭಿರುಚಿ ನಮಗಿದೆ. ಅದಕ್ಕೆ ನಾವು ಏನ್ ಮಾಡ್ತೇವೆ? ಮುನಿಗಳಿಂದ ನಾವು ಕೇಳಿಸ್ಕೊಳ್ತೇವೆ, ಅಂದರೆ ಶುದ್ಧ ಭಕ್ತರಿಂದ ನಾವು ನಿಮ್ಮ ಬಗ್ಗೆ ಕೇಳಿಸ್ಕೊಳ್ತೇವೆ. ಮತ್ತು ಅದನ್ನ ಕೇಳಿದ್ದನ್ನ ಯಥಾ ಉಪದೇಶ ಅದೇ ತರ, ಒಂದು ಚೂರು ಅಡಿಷನ್ ಇಲ್ಲ, ಸಬ್ಟ್ರಾಕ್ಷನ್ ಇಲ್ಲ, ಅಂದ್ರೆ ಕೂಡುವುದಿಲ್ಲ ಕಳೆಯುವುದಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ಏನ್ ಮಾಡ್ಲಿಕ್ಕೆ, ನಿನ್ನ ಹೊಗಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನೋಡಿ, ಭಗವಂತನ ಹೊಗಳಲಿಕ್ಕೆ ಸಾಧ್ಯತೆ ಇಲ್ಲ, ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನನ್ನು ಹೊಗಳಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಆದ್ರೆ ನಿನ್ನ ಹೊಗಳಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾಕೆ ಹೊಗಳಲಿಕ್ಕೆ ಭಗವಂತನನ್ನ ಪ್ರಯತ್ನ ಮಾಡ್ಬೇಕು ನಾವು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಮಾತಾಜಿ. ಭಗವಂತನನ್ನ ಹೊಗಳದಷ್ಟು ನಾವು ಹೆಚ್ಚು ಆಧ್ಯಾತ್ಮಿಕದಲ್ಲಿ ಮುಂದುವರಿಯುತ್ತೆ. ನಮ್ಮ ಹೃದಯ ಶುದ್ಧಿ ಆಗುತ್ತದೆ. ನಾವು ಭಗವಂತನನ್ನ ಯಾವಾಗ ಹೊಗಳ್ತಾ ಇರ್ತೇವೆ, ಕೀರ್ತಿಸುತ್ತೇವೆ, ಅವಾಗ ನಮ್ಮ ಹೃದಯ ಪರಿಶುದ್ಧವಾಗುತ್ತೆ. ಅದಕ್ಕೆ ಅಲ್ವಾ ಬ್ರಹ್ಮ, ಶಿವ ಇಂಥ ಅವರೆಲ್ಲ ತುಂಬಾ ಶುದ್ಧ ಭಕ್ತರು. ಸೊ ಅದಕ್ಕೆ ಭಗವಂತನಿಗೆ ಶಿವ ವಿರಂಚಿನುತಂ ಅಂತ ಕರೀತಾರೆ. ಅಂದ್ರೆ ಶಿವ ವಿರಂಚಿ ಅಂದ್ರೆ ಬ್ರಹ್ಮ. ಶಿವ ಮತ್ತು ಬ್ರಹ್ಮ ಇವರು ಸದಾ ಭಗವಂತನನ್ನು ಹಾಡಿ ಹೊಗಳ್ತಾ ಇರ್ತಾರಂತೆ. ಅಂದ್ರೆ ಚತುರ್ಮುಖ ಬ್ರಹ್ಮ ಬೋಲೆ ಕೃಷ್ಣ ಕೃಷ್ಣ, ಪಂಚಮುಖಿ ಶಿವ ಬೋಲೆ ರಾಮ ರಾಮ, ಸದಾ ರಾಮ ರಾಮ ಅಂತ ಹೇಳ್ತಾ ಇರ್ತಾನೆ ಶಿವ, ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ ಬ್ರಹ್ಮ. ಸೊ ಹಾಗಾಗಿ ನಾವು ಕೂಡ ಅದೇ ರೀತಿಯಾಗಿ ಭಗವಂತನ ಮಹಿಮೆಗಳನ್ನು ಹಾಡಿದರೆ ನಮ್ಮ ಹೃದಯದಲ್ಲಿರುವ ಕೊಳೆ ಹೋಗುತ್ತೆ. ನಾವು ನಿಧಾನವಾಗಿ ಭಕ್ತಿಯಲ್ಲಿ ಮುಂದುವರಿತೇವೆ. ಸೊ ಹಾಗಾಗಿ ಅವನ ಮಹಿಮೆಗಳನ್ನ ವರ್ಣಿಸಲಿಕ್ಕೆ ನಮಗೆ ಅಭಿರುಚಿ ಇದೆ, ನಿನ್ನನ್ನು ಕೊಂಡಾಡ್ತಕ್ಕಂಥ ಅಭಿರುಚಿ ಇದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು? ನಾವು ಮುನಿಗಳಿಂದ ನಾವು ಪ್ರಚೋದಿತರಾಗಿದ್ದೇವೆ. ಸೊ ಹಾಗಾಗಿ ಇಲ್ಲಿ ನೀನು ಎಷ್ಟು ಕಾರ್ಯಗಳನ್ನು ಮಾಡ್ತೇವೆ ಅಂದ್ರೆ ನೀನು ಭಗವಂತ. ಸೊ ಹಾಗಾಗಿ ನೀನು ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಉದಾರ ಅಂದ್ರೆ ತುಂಬಾ ಶ್ರೇಷ್ಠವಾದ ಕೆಲಸಗಳು. ಅದು ಎಂದೆಂದಿಗೂ ಪ್ರಶಂಸನೀಯ. ಯಾವಾಗ್ಲೂ ನಿನ್ನ ಕಾರ್ಯ ಕೋಟ್ಯಾಂತರ ವರ್ಷ ಬರಲಿ, ಭಗವಂತ ನೋಡಿ ಅವನು ಮಾಡಿದ ಕೆಲಸಗಳು ಯಾವತ್ತೂ ಪ್ರಶಂಸನೀಯ. ಅವನು ಕೃಷ್ಣ ಆ ಗೋವರ್ಧನ ಗಿರಿಯನ್ನು ಎತ್ತಿರೋದು ಪ್ರಶಂಸನೀಯ ತರ. ಅವನು ಮಾಡಿದ ಕಾರ್ಯಗಳೆಲ್ಲ ಅದು ಅಲೌಕಿಕವಾದ ಕಾರ್ಯಗಳು. ಅದನ್ನು ಮನುಷ್ಯರು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರಿಗೂ ಆನಂದವನ್ನು ನೀಡುತ್ತೆ ಆ ಭಗವಂತನ ಕಾರ್ಯಗಳು. ಸೊ ಹಾಗೆ ಅದು ಪ್ರಶಂಸನೀಯ, ಯಾವಾಗಲೂ ಪ್ರಶಂಸನೆ ಮಾಡಬೇಕು ಅಂತ ಹೇಳ್ತಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೇನು ಹೇಳ್ತಾರೆ ನೋಡೋಣ. ಸೊ ಹಾಗಾಗಿ ಎಂತಹ ಪರಿಣಿತ ಒಬ್ಬನು ತುಂಬಾ ಪ್ರಕಾಂಡ ಪಂಡಿತ ಇರಬಹುದು, ಆದರೆ ಭಗವಂತನ ಮಹಿಮೆಯನ್ನು ಪೂರ್ತಿಯಾಗಿ ವರ್ಣಿಸಲಾರನು. ಸೊ ಅದಕ್ಕೆ ನಾವು ಅನಂತ ದೇವರ ಉದಾಹರಣೆ ನೋಡಿದ್ವಿ. ಅದಕ್ಕೆ ನಾವು ಇದು ಬ್ರಹ್ಮ ಶಿವ ಅವ್ರನ್ನು ಕೂಡ ನೋಡಿದ್ವಿ. ಯಾರಿಗೂ ಸಾಧ್ಯ ಇಲ್ಲ, ಪೂರ್ತಿಯಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನ ಮಹಿಮೆಗಳೇ ಅನಂತ. ಭಗವಂತ ಅನಂತ, ಅವನ ನಾಮಗಳು ಅನಂತ, ಅವನ ಕಾರ್ಯಗಳು ಅನಂತ, ಅವನ ಮಹಿಮೆಗಳು ಅನಂತ. ಸೊ ಅನಂತವಾದದ್ದನ್ನು ನಾವು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹಾಗಾದ್ರೆ ನಾವು ಏನು ಮಾಡ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೇಳಲಿಕ್ಕೆ ಸಾಮರ್ಥ್ಯ ಇಲ್ಲ, ಇರ್ಲಿ, ಆದರೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ.
ಸೊ ಜೀವಾತ್ಮರು, ನಾವು ಬದ್ಧಾತ್ಮರು, ನಮಗೆ ನಾವು ಒಂದು ಶುದ್ಧ ಭಕ್ತರು ಅವ್ರು ಹೇಳಲಿಕ್ಕೆ ಅಥವಾ ಭಗವಂತನ ಅವತಾರವಾದ ಅನಂತ ಶೇಷನಿಗೆ ಸಾಧ್ಯ ಆಗಲಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆ, ಶಿವ ಬ್ರಹ್ಮಾದಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಪೂರ್ತಿಯಾಗಿ ಹೇಳಲಿಕ್ಕೆ, ಅಂದ ಮೇಲೆ ನಮ್ಮ ಜೀವಾತ್ಮರಿಗೆ ಹೇಗೆ ಸಾಧ್ಯ? ಸೊ ಆದರೂ ಕೂಡ ಹಾಗಾದ್ರೆ ನಾವು ಏನು ಮಾಡಬೇಕು? ಜೀವಾತ್ಮರು ನಾವು ಕ್ವಾಲಿಫೈಡ್ ಅಲ್ಲ, ನಾವೇನು ಕ್ವಾಲಿಫೈಡ್ ಅಲ್ಲ. ಹಾಗಾಗಿ ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಭಗವಂತನ ಸ್ತುತಿಯಲ್ಲಿ ನಾವು ನಿರತರಾಗಿರ್ಬೇಕು. ನಿರತರಾದವರು ಎಷ್ಟು ಸಾಧ್ಯ ಆಗುತ್ತೆ, ನಮ್ಮಲ್ಲಿ ಒಂದು ಸಾಸಿವೆ ಕಾಳಷ್ಟಾದ್ರೂ ನಾವು ಮಾಡಬಹುದು, ಎಷ್ಟು ಒಂದು ಚೂರು ಮಾಡ್ಬೋದು. ಈಗ ಅದು ಉದಾಹರಣೆ ನಾವು ನೋಡ್ತೇವೆ, ಭಗವಂತ ರಾಮ, ಶ್ರೀರಾಮ ಅವನು ಸೇತುವೆ ನಿರ್ಮಾಣ, ರಾಮ ಸೇತು ನಿರ್ಮಾಣದಲ್ಲಿ ನೋಡಿ, ಅಳಿಲು ಎಷ್ಟು ಚಿಕ್ಕ ಸೇವೆ ಮಾಡುತ್ತೆ ಅಲ್ವಾ? ಹರೇ ಕೃಷ್ಣ. ಆಮೇಲೆ ಒಂದು ವಾನರ ಸೈನ್ಯ ನೋಡಿ, ಒಂದೊಂದು ಕಲ್ಲಿಗೆ ರಾಮ ಅಂತ ಬರೆದ್ರೆ ಅದು ತೇಲ್ತಾ ಇತ್ತಂತೆ, ಅಲ್ಲಿ ತೇಲ್ತಾ ಇತ್ತಿತ್ತು. ಯಾವುದೋ ಕಲ್ಲಾದ್ರೂ ಕೆಳಗೆ ಎಸೆದ್ರೆ ಸಮುದ್ರದಲ್ಲಿ ಒಳಗೆ ಹೋಗ್ಬಿಡುತ್ತೆ, ಅದರ ರಾಮ ಅಂತ ಬರೆದು ಅಲ್ಲಿ ಹಾಕಿದ್ರೆ ಅದು ತೇಲಾಡುತ್ತೆ. ಅಳಿಲು ಅದಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನ ಕೆಲಸ ಮಾಡಲಿಕ್ಕೆ, ಅದು ಸ್ವಲ್ಪ ಮಳಲನ್ನ ಎರಚುತ್ತಿತ್ತಂತೆ. ಸೊ ಹಾಗಾಗಿ ಸ್ವಲ್ಪ ಮಾಡಲಿಕ್ಕೆ ಸಾಧ್ಯತೆ ಉಂಟು ನಮಗೆ, ಅದರಲ್ಲಿ ಅಭಿರುಚಿ ಬರಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ಮಾಡಬೇಕು. ಇದು ಪ್ರಯತ್ನ. ನಾವು ಪ್ರಯತ್ನ ಮಾಡೋದ್ರಲ್ಲಿ ನಾವು ಯಾವಾಗಲೂ ನಮ್ಮ ಪ್ರಯತ್ನ ಮನಪೂರ್ವಕವಾಗಿ ಮಾಡಬೇಕು, ಮನಸ್ಸಿನಿಂದ ನಾವು ಪ್ರಯತ್ನ ಭಗವಂತನ ಸ್ತುತಿ ಮಾಡಲಿಕ್ಕೆ. ಇಲ್ಲಿ ಏನ್ ಹೇಳ್ತಾರೆ, ಇಂತಹ ಪ್ರಯತ್ನ ಭಗವಂತನಿಗೆ ಖುಷಿಯಾಗುತ್ತದೆ ಅಂತೆ ಅಲ್ವಾ? ನಮ್ಮ ಈ ಒಂದು ಭಕ್ತಿಯ ಯಶಸ್ಸು ಅಂದ್ರೆ ಏನು? ಹರೇ ಕೃಷ್ಣ. ಭಕ್ತಿಯಲ್ಲಿ ಯಶಸ್ಸು ಪಡೆಯುವುದಂದ್ರೆ ಏನು? ಹರೇ ಕೃಷ್ಣ. ಭಕ್ತಿಯಲ್ಲಿ ಯಶಸ್ಸು ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುವುದು, ಭಗವಂತನ ಸಂತೋಷ ಪಡಿಸ್ಬೇಕಂತೆ. ನಕ್ಕರೆ ಭಗವಂತ ನಕ್ಕರೆ ಅದು ಯಶಸ್ಸಂತೆ. ಅದಕ್ಕೆ ಭಗವಂತನನ್ನು ಮೆಚ್ಚಿಸುವುದು. ಸೊ ಭಗವಂತ ಪ್ಲೀಸ್ ಆದ, ನಾವು ಯಾವ ಕೆಲಸ ಮಾಡ್ಲಿ ಭಕ್ತಿಯಲ್ಲಿ ಅದು ಭಗವಂತನಿಗೆ ಇಷ್ಟವಾಗುತ್ತೋ ಅದ ನೋಡ್ಬೇಕು, ಅದು ಭಗವಂತನಿಗೆ ಮೆಚ್ಚುತ್ತದೆ ಅಂತೆ ಈ ಕೆಲಸ. ಅದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಉದಾಹರಣೆ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಭಗವಂತನ ಸ್ತುತಿಯನ್ನು ನಾವು ಮಾಡಬೇಕು. ಸೊ ಇಲ್ಲಿ ಹೇಗೆ ಮಾಡುವುದು ಅಂತ ಇಲ್ಲಿ ನೋಡೋಣ. ಶ್ರವಣಂ ಕೀರ್ತನಂ ಸ್ಮರಣಂ ವಿಷ್ಣೋ ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಆತ್ಮನಿವೇದನಂ. ಸೊ ಇದು ನವವಿಧ ಭಕ್ತಿ. ಈ ಭಕ್ತಿಯಲ್ಲಿ ಮುಖ್ಯವಾದ ಅಂಗದಲ್ಲಿ ಮೊದಲ ಮೂರು ತುಂಬಾ ಮುಖ್ಯವಾದವು, ಶ್ರವಣಂ ಕೀರ್ತನಂ ಸ್ಮರಣಂ. ಸೊ ಬಹಳಷ್ಟು ಭಗವಂತನ ಬಗ್ಗೆ ನಾವು ಶ್ರವಣ ಮಾಡಬೇಕು. ಅಲ್ಲಿ ವಂದಿಮಾಗದ್ರೆ ಹೇಳ್ತಾರೆ, ನಾನು ಎಲ್ಲಿಂದ ಕೇಳ್ಕೊಂಡೆ? ಆ ವಿದ್ವಾಂಸರು ಬ್ರಾಹ್ಮಣರಿಂದ ಕೇಳಿಸ್ಕೊಂಡೆ. ಸೊ ಹಾಗೆ ನಾವು ಇಲ್ಲಿ ಯಾರಿಂದ ಕೇಳಿಸ್ಕೋಬೇಕು? ನಾವು ನಮ್ಮ ಪರಂಪರೆಯಿಂದ ಬಂದಿರತಕ್ಕಂತಹ ಒಂದು ಗುರುಗಳಿಂದ ನಾವು ಕೇಳಿಸ್ಕೊಳ್ಬೇಕು. ಶ್ರೀಲ ಪ್ರಭುಪಾದರು ಏನು ಬರೆದಿದ್ದಾರೆ ಭಾವಾರ್ಥ, ಅವರು ಏನು ಭಗವದ್ಗೀತೆ, ಭಾಗವತದಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ನಾವು ನಿತ್ಯವೂ ಕೂಡ ನಿತ್ಯಂ ಭಾಗವತ ಸೇವೆಯ, ಸೊ ನಮ್ಮ ಶಿಕ್ಷಾ ಗುರುಗಳಿಂದ ನಾವು ಅದನ್ನು ಕೇಳಿ ತಿಳ್ಕೊಳ್ಬೇಕು. ಶ್ರವಣ ಆದಷ್ಟು ಹೆಚ್ಚು ಮಾಡಬೇಕು. ತತ್ ಶೃಣು ಅಂತ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಮೊದಲನೇ ಶ್ಲೋಕ. ಅದನ್ನು ನೀನು ಕೇಳಬೇಕು ನಾವು ಮೊದಲು. ಯಾಕೆಂದ್ರೆ ಭಗವಂತನನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಕಿವಿಯಿಂದ ಕೇಳಬೇಕು. ಸೊ ಆ ಕೇಳಿ ಭಗವಂತನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಆ ಪರಂಪರೆಯಿಂದ ಬಂದ ಸದ್ಗುರುವಿನಿಂದ ಕೇಳಿ ನಾವು ಶ್ರವಣ ಮಾಡಿ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಸಾಕಷ್ಟು ಶ್ರವಣ ಮಾಡಿ ಭಗವಂತನ ಬಗ್ಗೆ ತಿಳ್ಕೊಂಡ್ಮೇಲೆ ನಮಗೆ ಕೀರ್ತನ ಅಂದ್ರೆ ಭಗವಂತನ ಮಹಿಮೆಯನ್ನು ಹಾಡುವುದು. ಇಲ್ಲಿ ಸೂತ ಮಾಗದರು ಭಗವಂತನ ಮಹಿಮೆ ಹಾಡ್ತಾ ಇದ್ದಾರೆ, ಅದು ಕೀರ್ತನ. ಶ್ರವಣ ಮಾಡಿದರೆ ಮಾತ್ರ ಕೀರ್ತನೆ ಬರುತ್ತೆ ಅಲ್ವಾ? 1ನೇ ಮೆಟ್ಲು ಹತ್ತಿದ್ರೆ ಮಾತ್ರ 2ನೇ ಮೆಟ್ಲಿಗೆ ಹತ್ಬಹುದು ಅಲ್ವಾ? ಹೌದು ಮಾತಾಜಿ. ಕೀರ್ತನ ಮಾಡಿದ್ರೆ ಮಾತ್ರ ನಮಗೆ ಶ್ರವಣ ಮಾಡಿದ್ರೆ ಮಾತ್ರ ಕೀರ್ತನೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಪರಂಪರೆಯಿಂದ ಬಂದ ಗುರುವಿನಿಂದ ನಾವು ಶ್ರವಣ ಮಾಡಬೇಕು, ಆಮೇಲೆ ಅದನ್ನ ಕೀರ್ತನ ಮಾಡಬೇಕು. ಭಗವಂತನ ಮಹಿಮೆಗಳನ್ನು ಹಾಡಿದ್ರೆ ಭಗವಂತನಿಗೆ ಸಂತೋಷ ಆಗತ್ತೆ. ಸೊ ಇದನ್ನ ನಮಗೆ ಯೋಗ್ಯತೆ ಇರದೇ ಇರ್ಬೋದು, ನಮಗೆ ಪಾಂಡಿತ್ಯ ಇಲ್ಲದೆ ಇರ್ಬೋದು, ನಮಗೆ ಅದು ಇಲ್ಲಿ ಅವಶ್ಯಕತೆ ಇಲ್ಲ. ಅದರಲ್ಲಿ ಅಭಿರುಚಿ ಮುಖ್ಯ ಅಂತ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನ ಮಹಿಮೆಗಳನ್ನ ಹಾಡ್ಲಿಕ್ಕೆ ಪಾಂಡಿತ್ಯ ಮುಖ್ಯ ಅಲ್ಲ, ಯೋಗ್ಯತೆ ಮುಖ್ಯ ಅಲ್ಲ, ಸಾಮರ್ಥ್ಯತೆ ಮುಖ್ಯವಲ್ಲ, ಅಭಿರುಚಿ ಮುಖ್ಯ. ಅದರಲ್ಲಿ ಆ ಯೋಗ್ಯತೆಯನ್ನು ಭಗವಂತನೇ ಕರುಣಿಸ್ತಾನೆ. ಯಾವಾಗ ನಾವು ಇಚ್ಛೆ ತೋರಿಸ್ತೇವೆ ಭಗವಂತನ ಬಗ್ಗೆ, ನಾವು 1 ಹೆಜ್ಜೆ ಇಟ್ಟರೆ ಭಗವಂತ 100 ಹೆಜ್ಜೆ ಮುಂದಿಟ್ಟು ಓಡಿ ಬರ್ತಾನೆ. ನಾವು ನಡೆದರೆ ಓಡಿ ಬರುತ್ತಾನೆ, ನಾವು ಓಡಿದರೆ ಹಾರಿ ಬರುತ್ತಾನೆ ಆ ಭಗವಂತ.
ಸೊ ಹಾಗಾಗಿ ನಮಗೆ ಏನು ಯೋಗ್ಯತೆ ಇಲ್ಲ. ಹಾಗಾದ್ರೆ ಶಿಲ ಪ್ರಭುಪಾದರ ಹತ್ರ ಕೇಳಿದ್ರಂತೆ, ಅವರ ಶಿಷ್ಯಂದಿರು, ನಮಗೇನು ಗೊತ್ತಿಲ್ಲ, ಏನು ಹೇಳೋದು? ಶಿಲ ಪ್ರಭುಪಾದರು ಹೇಳಿದ್ರಂತೆ, ನೀವು ಏನನ್ನ ಕೇಳಿದ್ದೀರಿ ಭಗವಂತನ ಬಗ್ಗೆ, ಅದನ್ನು 2 ಶಬ್ದ ಕೇಳಿದಿರಿ, ಅದೇ 2 ಶಬ್ದನ ನೀವು ಹೇಳಬೇಕು ಅಷ್ಟೇ. 2 ಶಬ್ದ ಕೇಳಿ ಅದೇ 2 ಶಬ್ದ ರಿಪೀಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನ ನಮಗೆ ಇನ್ನೂ ಒಂದು ಹೇಳ್ತಾರೆ. ಅಂದ್ರೆ ಇಲ್ಲಿ ಇನ್ನೊಂದು ಉದಾಹರಣೆ ಅಂತಂದ್ರೆ, ಶಿಲ ಪ್ರಭುಪಾದರ ಒಂದು ಚಿಕ್ಕ ಹುಡುಗಿ, ಅವಳು ಸರಸ್ವತಿ ಬಗ್ಗೆ ನೀವು ಕೇಳಿರಬಹುದು. ಸರಸ್ವತಿ ಬಗ್ಗೆ ಅಲ್ವಾ? ಹರೇ ಕೃಷ್ಣ, ಕೇಳಿದ್ದೀರಾ ನೀವು ಸರಸ್ವತಿ? ಯಾರು, ಅವಳು ಏನ್ ಮಾಡಿದ್ಲು? ಹರೇ ಕೃಷ್ಣ, ಯಾರಿಗಾದ್ರೂ ಗೊತ್ತುಂಟಾ? ದಿನ ನೈವೇದ್ಯವನ್ನು, ಇದು ಜಗನ್ನಾಥನಿಗೆ ನೈವೇದ್ಯವನ್ನು ತಗೊಂಡು ಹೋಗಿ ಕೊಡ್ತಾ ಇತ್ತು ಮಾತಾಜಿ. ಪ್ರಭುಪಾದ್ರ ಶಿಷ್ಯನ ಮಗಳು. ಪ್ರಭುಪಾದರ ಶಿಷ್ಯ ಮಾಲತಿ ದೇವಿ ಮತ್ತೆ ಸುಂದರ, ಇವರ ಶ್ಯಾಮ ಸುಂದರ ಅಂತ ಕಾಣುತ್ತೆ ಅವರ ಹೆಸರು. ಹೌದು, ಅವರ ಮಗಳು ಈ ಸರಸ್ವತಿ, 3-4 ವರ್ಷದ ಹುಡುಗಿ ಅವಳು ಸರಸ್ವತಿ. ಅಂದ್ರೆ ಎಲ್ಲಿ ತಂದೆ ತಾಯಿ ಭಕ್ತರೇ ಅಲ್ವಾ ತಂದೆ ತಾಯಿ, ಸೊ ಎಲ್ಲಿ ಹೋದ್ರು ಅವಳ ಪ್ರಚಾರ, ಪ್ರಭುಪಾದರು ಎಲ್ಲಿ ಹೋದ್ರು ಅವರೆಲ್ಲ ಅವ್ರ ಜೊತೆಗೆ ಹೋಗ್ತಿದ್ದು, ತಂದೆ ತಾಯಿ ಜೊತೆಗೆ. ಆಮೇಲೆ ಅವಳು ಏನ್ ಮಾಡ್ತಿದ್ಲಂತೆ, ಅಲ್ಲಿ ಎಲ್ಲ ಬಂದಿರ್ತಾರಲ್ಲ ಜನರ ಹತ್ರ ಹೋಗಿ, ನಾನು ಕೃಷ್ಣ ಯಾರು, ಕೃಷ್ಣ ಯಾರು ಅಂತ ಕೇಳ್ತಿದ್ದಂತೆ. ಹೂ ಇಸ್ ಕೃಷ್ಣ, ಹೂ ಇಸ್ ಕೃಷ್ಣ ಜನ, ಕೃಷ್ಣ ಕೃಷ್ಣ ಏನು ಅಂತ ಗೊತ್ತಾಗೋದಿಲ್ಲ ಅವರಿಗೆ ಹೇಳ್ಬೇಕು ಅಂತ. ಅದಕ್ಕೆ ಅವಳೇ ಹೇಳ್ತಿದ್ಲಂತೆ, ಕೃಷ್ಣ ದೇವೋತ್ತಮ ಪರಮಪುರುಷ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಶ್ರೀಲ ಪ್ರಭುಪಾದರಿಗೆ ಇಷ್ಟು ಖುಷಿ ಆಗತ್ತೆ ಅಂತಂದ್ರಲ್ಲ, ಅವ್ರು ಹೇಳ್ತಾರೆ, ನೋಡು ಅವಳು ಒಳ್ಳೆ ಪ್ರೀಚರ್, ಅವಳು ಒಳ್ಳೆ ಪ್ರೀಚರ್. ಹೇಗೆ ಅವಳು ಒಳ್ಳೆ ಪ್ರೀಚರು? ಅವಳು ಏನು ಕೇಳ್ತಾಳೆ ಅದನ್ನು ಹೇಳ್ತಾಳೆ ಅಷ್ಟೇ. ಅವಳು ಕೇಳಿಸ್ಕೊಂಡಿದ್ದಾಳೆ, ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಈ ದೇವೋತ್ತಮ ಪರಮಪುರುಷ ಕೃಷ್ಣ ಯಾರು ಅಂತ ತಿಳ್ಕೊಂಡ್ರು, ಅವರಿಗೆ ದೀಕ್ಷೆ ಕೊಟ್ಬಿಡ್ತಿದ್ರು ಶ್ರೀಲ ಪ್ರಭುಪಾದರು. ಸೊ ಹಾಗಾಗಿ ಅಷ್ಟು ಚಿಕ್ಕ ಹುಡುಗಿ ಅವಳು, 3-4 ವರ್ಷದವಳು, ಅವಳಿಗೇನು ವಿದ್ಯಾಭ್ಯಾಸ ಇಲ್ಲ, ಅವಳು ಮುಗ್ಧ ಹುಡುಗಿ, ಅವಳು ಏನು ಭಕ್ತರು ಏನು ಹೇಳಿದಾಳೆ ಅದನ್ನು ಕೇಳಿದ್ದಾಳೆ. ಸೊ ಹಾಗಾಗಿ ನಮಗೆ ಇಲ್ಲಿ ಏನು ನಮಗೆ ಪಾಠ, ನಾವು ಭಕ್ತರಿಂದ, ನಾವು ಭಕ್ತ ಭಾಗವತರಿಂದ ನಾವು ಭಗವದ್ಗೀತೆಯನ್ನು ಕೇಳಬೇಕು. ಭಕ್ತ ಭಾಗವತ ಅಂದರೆ ಶ್ರೀಲ ಪ್ರಭುಪಾದರು ಅವರು ಬರೆದಿರ್ತಕ್ಕಂತಹ ಭಾವಾರ್ಥವನ್ನು ನಾನು ಪ್ರತಿನಿತ್ಯ ಕೇಳಬೇಕು. ಕೇಳಿ ಅದನ್ನು ನಾವು ಸಂಪ್ರದಾಯದಿಂದ ಬಂದ ಗುರುವಿನ ಅಂದ ಶಿಕ್ಷಾ ಗುರುಗಳಿಂದ ನಾವು ಕೇಳಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿದ ಒಂದೇ ಅಲ್ಲ, ಅದನ್ನು ನಾವು ಅಳವಡಿಸ್ಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ಗುರು ಸಾಧು ಶಾಸ್ತ್ರ. ಅಂದರೆ ಗುರುಗಳು ಹೇಳಿದ್ದು ಏನಿದೆ ಅದು ಧರ್ಮ ಗ್ರಂಥಗಳು ಹೇಳಿದ್ದನ್ನೇ ಹೇಳ್ತಾರೆ. ಸಾಧುಗಳು ಭಕ್ತರು ಕೂಡ ಅದನ್ನೇ ಹೇಳ್ತಾರೆ. ಗುರು ಸಾಧು ಶಾಸ್ತ್ರ ತೀನೋಂಕಿ ಏಕಿ ಬಾತ್. ಸೊ ಹಾಗಾಗಿ ಅವರೆಲ್ಲರೂ ಒಂದನ್ನೇ ಹೇಳ್ತಾರೆ. ಏನೇನು ಹೇಳ್ತಾರೆ? ಭಗವಂತನ ಏನು ಹೇಳಿದ್ದಾನೆ ಉಪದೇಶ, ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದು ಉಪದೇಶ, ಅದು ದಿವ್ಯ ಉಪದೇಶ. ಸೊ ಅದಕ್ಕೆ ಭಗವಂತ ಹೇಳಿದ್ದು ದಿವ್ಯ ಉಪದೇಶ, ಭಗವದ್ಗೀತೆ. ಅದರ ಸಾರ ಸಂದೇಶವನ್ನು ಎಲ್ಲ ಕಡೆಗೆ ಹರಡಬೇಕು. ಇದು ಭಗವಂತನ ಇಚ್ಛೆ ಅಲ್ವಾ? ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಭಾರತ ಭೂಮಿತ ಜನ್ಮ ಹೈಲ ಯಾರ ಜನ್ಮ ಸಾರ್ಥಕ ಕರ ಪರ ಉಪಕಾರ. ನಮಗೆ ಭಾರತ ಭೂಮಿ ಎಂದು ಸನಾತನ ಧರ್ಮ ಭೂಮಿ, ಇಲ್ಲಿ ರಾಮ ಕೃಷ್ಣ ಎಲ್ಲ ಜನ್ಮ ಪಡೆದಿದ್ದಾರೆ, ಎಲ್ಲ ಇಲ್ಲಿ ಅವತಾರ ಪಡೆದಿದ್ದಾರೆ ಈ ಭೂಮಿಯಲ್ಲಿ. ಸೊ ಇಂತಹ ಭೂಮಿಯಲ್ಲಿ ನಾವು ಜನ್ಮ ಪಡೆದಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ. ಯಾಕೆ ಜವಾಬ್ದಾರಿ? ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ನಾವು ಜನ್ಮ ಸಾರ್ಥಕ ಮಾಡ್ಕೊಳ್ಳೋದು ಅಂದ್ರೆ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು. ನಾವು ಮಾಡ್ಕೊಂಡು ಏನ್ ಮಾಡ್ಬೇಕು? ಪರ ಉಪಕಾರ. ನಾವು ಪರ ಉಪಕಾರ ಮಾಡ್ಬೇಕಂತೆ. ಪರೋಪಕಾರ ಅಂದ್ರೆ ಯಾವುದು ಒಳ್ಳೆಯ ಪರೋಪಕಾರ? ಹರೇ ಕೃಷ್ಣ ಹೇಳ್ತೀರಾ? ಯಾವುದು ಪರೋಪಕಾರ ಒಳ್ಳೇದು? ಹರೇ ಕೃಷ್ಣ ಮಹಾಮಂತ್ರ ಎಲ್ಲರಿಗೂ ಕೊಡೋದು. ಭಗವಂತ ಈ ಭಗವಂತನ ಉಪದೇಶ, ಈ ಶ್ರೀಮದ್ ಭಗವದ್ಗೀತೆ ಹರೇ ಕೃಷ್ಣ ಮಹಾಮಂತ್ರ ಇದು ಎಲ್ಲರಿಗೂ ತಲುಪಬೇಕು, ಮನೆ ಮನೆಗೂ ತಲುಪಬೇಕಂತೆ ಇದು. ಸೊ ಮನೆ ಮನೆಗೂ ತಲುಪಬೇಕಂತೆ. ಇದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾರೇ ದೇಕೆ ತಾರೇ ಕಹ ಕೃಷ್ಣ ಉಪದೇಶ ಅಮಾರ ಆಜ್ಞೆಯ ಗುರುಹನ ತಾರ ಏಯಿ ದೇಶ. ಅಂದ್ರೆ ಯಾರೇ ದೇಕೆ ತಾರೇ ಕಹ ಕೃಷ್ಣ ಉಪದೇಶ. ಇದಕ್ಕೆ ಎಲ್ಲಿ ಹೇಳಿದ್ರು ಅಂತ ನಿಮ್ಗೊಂದು ಸಣ್ಣ ಕತೆ ಹೇಳ್ತೇನೆ. ಅಂದ್ರೆ ಚಿಕ್ಕದು, ಇನ್ನೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಆಗ್ಬೋದು, ಅಥವಾ ಒಂದು ಕ್ಲಾಸು 5-10 ಮಿನಿಟ್ಸ್ ಒಳಗೆ ಮುಗೀತದೆ. ಸೊ ಇಲ್ಲಿ ಏನು ಅಂತಂದರೆ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಹೋಗಿ ಅವರು ಭಾರತದಾದ್ಯಂತ ಸಂಚರಿಸಿದ್ದಾರೆ, ಎಲ್ಲರಿಗೂ ಗೊತ್ತು. ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂತಹ ಅವತಾರ ಭಕ್ತ ಅವತಾರ. ಸೊ ಭಕ್ತನ ರೂಪದಲ್ಲಿ ಸನ್ಯಾಸಿ ವೇಷದಲ್ಲಿ ಅವರು
ರಾಧಾ ಭಾವದಲ್ಲಿ ಬಂದಿದ್ದಾರೆ ಮತ್ತು ನಮಗೆ ಕಲಿಯುಗದ ಯುಗಧರ್ಮವನ್ನು ಹಂಚಲಿಕ್ಕೆ ಬಂದಿದ್ದಾರೆ. ಸೊ ಅವರು ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಕಲಿಯುಗಕ್ಕೆ ಹರಿನಾಮವೇ ಅದು ಶ್ರೇಷ್ಠವಾದದ್ದು, ಅದು ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಸೊ ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂರ್ಮ ದೇಶಕ್ಕೆ ಹೋದರು. ಕೂರ್ಮ ದೇಶದಲ್ಲಿ ಯಾವ ದೇವರಿದ್ದಾರೆ ಅಲ್ಲಿ? ಹರೇ ಕೃಷ್ಣ, ಯಾವ ದೇವಸ್ಥಾನ ಇದೆ ಕೂರ್ಮ ದೇಶ? ಹೆಸರೇ ಹೇಳ್ತದೆ ಭಗವಾನ್ ಕೂರ್ಮ. ಭಗವಾನ್ ಕೂರ್ಮ ದೇಶಕ್ಕೆ ಹೋದ್ರು ಅವರು, ಕೂರ್ಮ ದೇಶ. ಸೊ ಕೂರ್ಮ ದೇಶಕ್ಕೆ ಹೋದಾಗ ಅಲ್ಲಿ ಕೂರ್ಮ ಬ್ರಾಹ್ಮಣ ಅಂತ ಇದ್ದಿದ್ದ. ಕೂರ್ಮ ಬ್ರಾಹ್ಮಣ ಮನೆಗೆ ಅವ್ರು ಎಲ್ಲಿ ಹೋದ್ರು ಜನ ಅವ್ರಿಗೆ ಹರೇ ಕೃಷ್ಣ ಅವ್ರು ಹೇಳಿದ ಕೂಡ ಎಲ್ಲರ ಜನರು ಅಷ್ಟು ಪ್ರೇರೇಪಿತ, ಸ್ವಯಂ ಭಗವಂತ. ಸೊ ಆಗ ಕೂರ್ಮ ಬ್ರಾಹ್ಮಣ ಅಂತ ಅವ್ರ ಮನೆಗೆ ಕರೆದು ಅವರಿಗೆ ಎಲ್ಲ ಪ್ರಸಾದ ಊಟ ಎಲ್ಲ ಭಗವಂತನಿಗೆ ಎಲ್ಲ ಆಹಾರ ಎಲ್ಲ ನೈವೇದ್ಯ ಎಲ್ಲ ಮಾಡಿದ, ಭಗವಂತನೇ ಕೊಟ್ಟ. ಸೊ ಅದಾದ ಮೇಲೆ ಮೊದಲು ಅವ್ರ ಕೈಕಾಲೆಲ್ಲ ತೊಳೆದು ಆ ಕಾಲಿನ ನೀರನ್ನೆಲ್ಲ ತನ್ನ ಮನೆಯವರಿಗೆ ತನಗೆ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಭಗವಂತನಿಗೆ ಒಂದು ಭೋಜನವನ್ನು ಕೊಟ್ಟು ಆಮೇಲೆ ಅದರ ಉಚ್ಚಿಷ್ಟವನ್ನು ಸೇವನೆ ಮಾಡಿದ್ರು ತಾನು ಮತ್ತು ತನ್ನ ಮನೆಯವರು. ಆಮೇಲೆ ಭಗವಂತ ಹೊರಡುವಾಗ ಹೇಳ್ತಾನೆ, ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೇನೆ, ನನಗೆ ಈ ಸಂಸಾರ ಧಾವಾನಿಲ್ಲ, ಈ ಭೌತಿಕ ಪ್ರಪಂಚದ ಬೆಂಕಿನ ನಾನು ಸುಡ್ತಾ ಇದೆ, ನಿಮ್ಮ ಜೊತೆಗೆ ನಾನು ಬಂದ್ಬಿಡ್ತೇನೆ. ಆಗ ಅವ್ರು ಹೇಳ್ತಾರೆ, ನೀನು ಬೇಡ, ನೀನೇನ್ ಮಾಡ್ಬೇಕು? ಯಾರೇ ದೇಕತಾರೆ ಕಹ ಕೃಷ್ಣ ಉಪದೇಶ ಅಮರಾಜ್ಞೆಯ ಗುರುಹನ ತಾರಯ ಈ ದೇಶ. ಅಂದ್ರೆ ಎಲ್ಲರಿಗೂ ನೀನು ಕೃಷ್ಣ ಮಹಾಮಂತ್ರ, ನೀನು ಕೃಷ್ಣ ಹರೇ ಕೃಷ್ಣ ಮಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ಹೇಳು, ಮತ್ತು ನೀನು ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂತೆ, ನೀನು ಅವರಿಗೆ ಸಂಕೀರ್ತನ ಮಾಡುವಂತೆ, ಅವರಿಗೆ ಜಪಿಸುವಂತೆ ನೀನು ಹೇಳು, ಇದು ಸಾಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮಗೆ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ನಾವು ಪ್ರಚಾರ ಮಾಡಬೇಕು. ಯಾಕೆಂತಂದ್ರೆ ಈ ಕೃಷ್ಣ ಪ್ರಜ್ಞಾ ಆಂದೋಲನ, ಇಸ್ಕಾನ್ ಆಂದೋಲನ ಶ್ರೀಲ ಪ್ರಭುಪಾದರು ಸ್ಥಾಪನೆ ಮಾಡಿದ್ದು ಇಸ್ಕಾನ್ ಸಂಸ್ಥೆ. ಇದರ ಮುಖ್ಯ ಉದ್ದೇಶ ಏನು? ಹರೇ ಕೃಷ್ಣ. ಪ್ರಪಂಚದಾದ್ಯಂತ ಇದನ್ನ ಪ್ರಚಾರ ಮಾಡಿ ಬೆಳೆಸಬೇಕು. ಪ್ರಚಾರ ಮಾಡೋದು ಇದರ ಉದ್ದೇಶ. ಆಚಾರ ಪ್ರಚಾರ ನಾವು ಆಚರಿಸಬೇಕು, ನಾವು ಅನ್ವಯಿಸಬೇಕು ಭಗವಂತನ ಉಪದೇಶಗಳು. ಭಗವಂತನ ಉಪದೇಶಗಳು ಎಲ್ಲಿ ಸಿಕ್ಕುತ್ತೆ ನಮಗೆ? ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ, ಇದರಲ್ಲಿ ಸಿಗುತ್ತೆ ನಮಗೆ. ಭಗವದ್ಗೀತೆಯಲ್ಲಿ ನೇರವಾದ ಭಗವಂತನ ಉಪದೇಶಗಳು, ಆಮೇಲೆ ಭಾಗವತದಲ್ಲಿ ಭಗವಂತನ ಭಕ್ತರ ಜೊತೆ ಅವರ ಭಗವಂತನ ಲೀಲೆಗಳು, ಅದರಲ್ಲಿ ಉಪದೇಶಗಳು ತುಂಬಿ ಹೋಗಿದೆ. ಇದನ್ನ ನಾವು ಎಲ್ಲರಿಗೂ ಹಂಚುವಂತೆ ಮಾಡಬೇಕು. ಎಲ್ಲರಿಗೂ ಕೃಷ್ಣ ಅದನ್ನ ಏನಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ, ನಾವು ಕೃಷ್ಣ ಮಹಾಮಂತ್ರವನ್ನ ಸಂಕೀರ್ತನೆ ಮಾಡುವಂತೆ ಅವರಿಗೆ ನಾವು ಪ್ರಚಾರ ಮಾಡಬೇಕು. ಇದು ಮುಖ್ಯ ಉದ್ದೇಶ. ಯಾಕೆಂತಂದ್ರೆ ಇಲ್ಲಿ ನಮಗೆ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಇದು ಈಗ ನಾವು ನೋಡ್ತೇವೆ, ಕೆಲವರು ಏನ್ ಮಾಡ್ತಾರೆ, ನಮ್ಮ ಬೇರೆ ಜನ ಇಸ್ಕಾನ್ ಅಲ್ಲ ಅಂದ್ರೆ ಕೆಲವರು ಹಿಮಾಲಯ ಪರ್ವತಕ್ಕೆ ಹೋಗಿ ತಮ್ಮಷ್ಟಕ್ಕೆ ತಾವೇ ಧ್ಯಾನ ಮಾಡ್ಬೋದು ಅಲ್ವಾ? ಅದು ಆ ಥರ ಅಲ್ಲ ಈ ಇಸ್ಕಾನ್ ಸಂಸ್ಥೆ ಮತ್ತು ನಮ್ಮ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಅಥವಾ ಈ ಒಂದು ಮಾಧವ ಗೌಡಿಯ ಸಂಪ್ರದಾಯ. ಇಲ್ಲಿ ಏನು, ಇದು ಪ್ರಚಾರ ಮಾಡ್ತಕ್ಕಂಥದ್ದು ಭಗವಂತನ ಬಗ್ಗೆ. ನಮ್ಮಷ್ಟಕ್ಕೆ ನಾವಲ್ಲ, ಯಾಕೆಂದ್ರೆ ಭಕ್ತರು ಪರದುಃಖ ದುಃಖಿ, ಬೇರೆಯವರ ದುಃಖ ಅವರಿಗೆ ದುಃಖವನ್ನು ತರ್ತದೆ. ಸೊ ಹಾಗಾಗಿ ಪರದುಃಖ ದುಃಖಿ, ಇನ್ನೊಬ್ಬರು ಈ ಭೌತಿಕ ಪ್ರಪಂಚದ ಇಲ್ಲಿ ತೊಳಲಾಡುತ್ತಿರುವುದನ್ನ ತಪ್ಪಿಸಬೇಕು, ಅವರನ್ನು ಕೂಡ ಪತಿತರಾದವರನ್ನ ಪಾವನರನ್ನಾಗಿ ಮಾಡಬೇಕು ಅಂತ ಇದರ ಉದ್ದೇಶ. ಹರಿಕೃಷ್ಣ ಮಹಾಮಂತ್ರ ಈ ಯುಗದ ಒಂದು ಧರ್ಮ, ಇದನ್ನ ಯುಗಧರ್ಮ. ಸೊ ಇದನ್ನ ನಾವು ಎಲ್ಲರಿಗೂ ಕೊಡಬೇಕು. ಸೊ ಅದಕ್ಕೆ ಅದೊಂದೇ ಅಲ್ಲ, ಭಗವದ್ಗೀತೆಯನ್ನು ಕೊಡಬೇಕು ಆ ಸಂದೇಶ. ಯಾಕೆಂದ್ರೆ ಭಗವಂತ ಹಾಡಿದ ಆ ಭಗವದ್ಗೀತೆಯೇ ನಮ್ಮ ಜೀವನಕ್ಕೆ ಮುಖ್ಯವಾದ ಸಂದೇಶಗಳು ಇರುತ್ತೆ. ಸೊ ಅದನ್ನ ಎಲ್ಲರಿಗೂ ಹಂಚಬೇಕು, ಇದು ನಮ್ಮ ದೊಡ್ಡ ಕಾರ್ಯ. ಸೊ ಹಾಗಾಗಿ ಇದನ್ನ ನಾವು ಏನ್ ಮಾಡಬೇಕು, ಇಲ್ಲಿ ನಮಗೆ ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡಿ, ಸಾಕಷ್ಟು ಶ್ರವಣ ಮಾಡಿ, ಅದಾದ ಮೇಲೆ ನಾವು ಕೀರ್ತನೆ ಮಾಡೋದು, ಜನರಿಗೆ ಅದನ್ನ ನಾವು ಹೇಳೋದು. ಸೊ ಇದನ್ನ ಹೇಳ್ತದೆ, ಶಿಷ್ಯ ಪರಂಪರೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿದ್ದನ್ನ ನಾವು ಅಳವಡಿಸಿಕೊಳ್ಳಬೇಕು. ಸಾಕ್ಷಾತ್ಕಾರ ಅಂದ್ರೆ ಅಳವಡಿಸಿಕೊಳ್ಳೋದು. ಅರ್ಥ ಮಾಡೋದು ಒಂದೇ ಅಲ್ಲ, ಅರ್ಥ ಮಾಡಿಬಿಟ್ಟು ಹಾಗೆ ಅಲ್ಲ, ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ. ಈ ಅಳವಡಿಸಿಕೊಂಡ ಮೇಲೆ ನಾವು ಬೇರೆಯವರಿಗೆ ಪ್ರಚಾರ. ಸೊ ಅದನ್ನ ಹೇಳ್ತಾ ಇದ್ದಾರೆ, ಮಹಾತ್ಮರಾದ ಋಷಿಗಳು ಮತ್ತು ವಿದ್ವಾಂಸರಾದ ಭಕ್ತರು ವಿವರಿಸಿದಂತೆ ಅದನ್ನು ಅಧ್ಯಯನ ಮಾಡಬೇಕು. ನೋಡಿ, ಈ ಧರ್ಮ ಗ್ರಂಥಗಳು ಭಗವದ್ಗೀತೆ ಭಾಗವತಂ ಅಧ್ಯಯನ ಮಾಡಬೇಕು, ಬರೇ ಓದುವುದಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅಧ್ಯಯನಕ್ಕೆ ಮತ್ತೆ ಓದುವುದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಸೊ ಅಧ್ಯಯನ ಮಾಡಬೇಕು ಅಂದ್ರೆ ಅದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಕಬ್ಬಿಣದ ಕಡಲು ಆಧ್ಯಾತ್ಮಿಕ ವಿದ್ಯೆ. ಸೊ ಅದನ್ನ ನಾವು ಈ ಪರಂಪರೆಯಿಂದ ಬಂದಿರತಕ್ಕಂತಹ ಗುರುವಿನ ಮೂಲಕ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಂಡ ಮೇಲೆ ಅದನ್ನು ನಾವು ಜನಸಾಮಾನ್ಯರಿಗೆ ಅದೇ ರೀತಿಯಲ್ಲಿ ಮಾತಾಡಬೇಕು. ಯಥೋಪದೇಶ ಇಲ್ಲಿ ಹೇಳ್ತಾರೆ ನೋಡಿ, ಯಥೋಪದೇಶಂ ಮುನಿಭಿ ಪ್ರಚೋದಿತಾಹ. ಯಾವಾಗ ನಾವು ಗುರುವಿನಿಂದ ಕೇಳಿಕೊಡ್ವಿ ಸಾಕಷ್ಟು, ಯಥೋಪದೇಶಂ ಯಥಾ ಪ್ರಕಾರವಾಗಿ ನಾವು ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ, ನಾವು ಅವ್ರಿಗೆ ಅದನ್ನ ಹೇಳಬೇಕು ಭಗವಂತನ ಬಗ್ಗೆ. ಸೊ ಹಾಗಾಗಿ ಭಗವದ್ಗೀತೆ ಪ್ರಚಾರ ಮಾಡ್ಬೇಕಾದ್ರೆ ನಾವು ಭಗವದ್ಗೀತೆಯಲ್ಲಿ ಅರ್ಥ ಮಾಡ್ಕೊಂಡು ಆ ಭಗವದ್ಗೀತೆಯಲ್ಲಿ ನಾವೇನೋ ಒಂದೆರಡು ಲೈನು ಹೇಳಲಿಕ್ಕೆ ನಮಗೆ ಬರ್ತದೆ, ಅದನ್ನ ನಾವು ಹೇಳಬೇಕು, ಜನರಿಗೆ ಪ್ರಚಾರ ಮಾಡಬೇಕು. ಇದು ಬಹಳ ಮುಖ್ಯವಾದ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ಬಹಳ ಮುಖ್ಯ. ಶ್ರೀಲ ಪ್ರಭುಪಾದರಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ತುಂಬಾ ಮುಖ್ಯ. ಸೊ ಚೈತನ್ಯ ಮಹಾಪ್ರಭುಗಳು ಈ ಮಾಡಿದ ಈ ಒಂದು ಇಸ್ಕಾನ್ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಅದು ಮತ್ತೆ ಈಗ ಅದು ಇಸ್ಕಾನ್ ಆಗಿ ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ ಸಂಸ್ಥೆ. ಸೊ ಇದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ, ಚಾಂಟಿಂಗ್, ಈಟಿಂಗ್ ಪ್ರಸಾದಮ್ ಅಂಡ್ ಡಾನ್ಸಿಂಗ್, ಅಂದ್ರೆ ಹರಿ ಕೀರ್ತನೆ ಮಾಡೋದು. ಸೊ ಇದನ್ನ ನಾವು ಬಹಳ ಸುಲಭವಾದ ಮಾರ್ಗ, ಭಗವಂತನನ್ನು ಸ್ತುತಿಸ್ಲಿಕ್ಕೆ ಸುಲಭವಾದ ಮಾರ್ಗ. ಸೊ ಅದಕ್ಕೆ ಅದನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಭಗವಂತನನ್ನ ಮೆಚ್ಚಿಸಲಿಕ್ಕೆ ಕೆಲವೇ ಪದಗಳು ಸಾಕಂತೆ ನೋಡಿ. ತುಂಬಾ ದೀರ್ಘವಾದ ಸಂಪುಟಗಟ್ಟಲೆ ಬರೆದ ಪುಸ್ತಕಗಳು ಭಗವಂತನಿಗೆ ಮೆಚ್ಚಿಸುವುದಿಲ್ಲ ಅಂತೆ. ಕೇವಲ ಕೆಲವೇ ಶಬ್ದಗಳು ಸಾಕಂತೆ. ಹೇಗೆ ಭಗವಂತ ಅವನು ಭಾವಗ್ರಾಹಿ ಜನಾರ್ದನ ಅಲ್ವಾ, ನಮ್ಮ ಭಾವ ಮತ್ತು ಭಕ್ತಿಯನ್ನು ನೋಡ್ತಾನೆ. ಸೊ ಹಾಗಾಗಿ ಭಾವದಿಂದ ಭಕ್ತಿಯಿಂದ ಭಗವಂತನನ್ನು ಮೆಚ್ಚಿಸ್ಬೋದು. ಸೊ ಅದಕ್ಕೆ ಏನ್ ಹೇಳ್ತಾರೆ, ಕೆಲವೇ ಶಬ್ದದಿಂದ ನಾವು ಜನರಿಗೆ ಹೇಳ್ಬೋದು. ಆಗ್ಲಿಲ್ಲ ನಿಮ್ಗೆ ಬುಕ್ ಡಿಸ್ಟ್ರಿಬ್ಯೂಷನ್ ನಲ್ಲೂ ನಿಮಗೆ ತೊಂದರೆ ಆಗುತ್ತೆ, ಅದರಲ್ಲಿ ಇನ್ನೂ ಬರಲಿಲ್ಲ, ಆ ಯೋಗ್ಯತೆ ನಮಗೆ ಇನ್ನೂ ಆಗ್ಲಿಲ್ಲ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಅಂತ ಜನರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ನಾವು ಹರೇ ಕೃಷ್ಣ ಮಾಡಿ ಮಂತ್ರ ಜಪಿಸಿ ಅಂತ, ನೀವು 1 ರೌಂಡ್ ಚಾಂಟಿಂಗ್ ಮಾಡಿ ಅಂತ ಅಲ್ವಾ. ಹರೇ ಕೃಷ್ಣ ಇದು ಸುಲಭ ಆಗತ್ತಲ್ವಾ, ಹರೇ ಕೃಷ್ಣ ಹೌದು ಇದು ಸುಲಭ ಆಗತ್ತೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ನಿತ್ಯಾನಂದ ಪ್ರಭು ನಿತ್ಯಾನಂದ ಪ್ರಭುವನ್ನ ಅವ್ರು ಏನ್ ಮಾಡಿದ್ರು, ನಿಮ್ ಬಂಗಾಳಕ್ಕೆ ಹೋಗಿ ಪ್ರಚಾರ ಮಾಡೋ ಹೇಳಿದ್ರು ಅಲ್ವಾ, ಬಂಗಾಳಕ್ಕೆ ಹೋಗಿ ಪ್ರಚಾರ ಮಾಡಿದ್ರು. ಆಮೇಲೆ ಇಲ್ಲಿ ಹರಿದಾಸ್ ಥಾಕೂರನ್ನ ನಿತ್ಯಾನಂದ ಪ್ರಭುಗಳನ್ನ ಅವ್ರು ಹೇಳಿದ್ರು. ಆಮೇಲೆ ಜೀವ ಗೋಸ್ವಾಮಿ ಇವರು ತಮ್ಮ ಶಿಷ್ಯರುಗಳನ್ನ ಅಂದ್ರೆ ಇವರನ್ನ ಅವರ ಶಿಷ್ಯರು ಹೆಸರು ಇವರು ಅವರ ಶಿಷ್ಯರುಗಳನ್ನು ಅವರು ಇದರಿಂದ ಹೊರಗೆ ಕಳಿಸಿದ್ರು, ವೃಂದಾವನದಿಂದ ಹೊರಗೆ ಕಳಿಸಿದ್ರು, ಅಲ್ಲಿ ಹೋಗಿ ಪ್ರಚಾರ ಮಾಡಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಶ್ರೀಲ ಪ್ರಭುಪಾದರ ಗುರುಗಳು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಹೊರದೇಶಕ್ಕೆ ಪಾಶ್ಚಾತ್ಯ ದೇಶಕ್ಕೆ ಹೋಗು ನೀನು, ಅಲ್ಲಿ ಪ್ರಚಾರ ಮಾಡು ಅಂದ್ರು. ಸೊ ಹಾಗಾಗಿ ಕೃಷ್ಣ ಪ್ರಜ್ಞಾ ಆಂದೋಲನ ಅಂದ್ರೆ ಪ್ರಚಾರ. ಸೊ ಆ ಭಗವಂತನ ದಿವ್ಯ ವೈಭವವನ್ನು ವರ್ಣಿಸಲು ಅಸಮರ್ಥರಾದರೂ ಕೂಡ ಎಲ್ಲ ಕಡೆ ಹರೇ ಕೃಷ್ಣ ಸಂಕೀರ್ತನ ಶ್ರೀಲ ಪ್ರಭುಪಾದರು ಸ್ಟಾರ್ಟ್ ಮಾಡಿದ್ದೆ ಅದರದು ನ್ಯೂಯಾರ್ಕಿನ ಟಾಮ್ಕಿನ್ ಸ್ಕ್ವೇರ್ ಅದೇನದು ಅಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ಹೇಗೆ ಮಾಡಿದ್ರು, ಹರೇ ಕೃಷ್ಣ ಮಹಾಮಂತ್ರ ಹಾಡಿದ್ರು ಅಲ್ವಾ, ಪ್ರಸಾದ ಕೊಟ್ರು, ಜನರು ಪರಿವರ್ತನೆ ಹೊಂದಿದ್ರು ಅದರಿಂದ. ಸೊ ಹಾಗಾಗಿ ನಾವು ಈ ಒಂದು ಶ್ಲೋಕದಿಂದ ನಾವೇನ್ ತಿಳ್ಕೊಳ್ಬೇಕು ಇವತ್ತು ನೋಡೋಣ. ಕೊನೆಯದಾಗಿ ಹರೇ ಕೃಷ್ಣ. ಅಥಾಪಿ ಉದಾರ ಶ್ರವಸಃ ಪೃತೋರ್ಹರೇಹೇ ಕಲಾವತಾರಸ್ಯ ಕಥಾಮೃತಾದೃತಾಃ ಯಥೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ. ಅಂದ್ರೆ ನಮಗೆ ನಿಮ್ಮ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಸಮರ್ಥರು ನಾವು ಅಂತ ಸೂತ ವಂದಿಮಾಗದರು ಹೇಳ್ತಾರೆ. ಆದ್ರೆ ಭಗವಂತನ ಕೊಂಡಾಡುವ ಅಭಿರುಚಿ ನಮಗಿದೆ, ಅದನ್ನು ನಾವು ಬಳಸ್ಕೊಳ್ಬೇಕು. ಮತ್ತು ನಾವು ಶುಚಿ ಅವರು ಹೇಳ್ತಾರೆ ನೋಡಿ, ಋಷಿಗಳು ವಿದ್ವಜ್ಜನರಿಂದ ಪಡೆದುಕೊಂಡ ಉಪದೇಶಕ್ಕೆ ಅನುಗುಣವಾಗಿ ನಾವು ಕೊಂಡಾಡಲು ಪ್ರಯತ್ನಿಸ್ತೇವೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ಸಂಪ್ರದಾಯದಿಂದ ಬಂದ ಗುರುಗಳು ಶ್ರೀಲ ಭಾವಾರ್ಥ, ನಮ್ಮ ಶಿಕ್ಷಾ ಗುರುಗಳು ನಿತ್ಯ ಹೇಳ್ತಕ್ಕಂಥ ಆ ಭಾಗವತದ ಒಂದು ಬಗ್ಗೆ ಅವರು ಹೇಳ್ತಕ್ಕಂಥ ವ್ಯಾಖ್ಯಾನ, ಅದನ್ನು ನಾವು ಕೇಳಬೇಕು. ಸೊ ಇದನ್ನು ಕೇಳಿ ನಾವು ಪ್ರಯತ್ನ ಮಾಡಬೇಕು. ನಾವು ಮಾಡೋದು ಅಪೂರ್ಣ, ಅದು ಅಲ್ಪ, ಪರವಾಗಿಲ್ಲ, ಅದನ್ನ ಭಗವಂತ ಮೆಚ್ಚುತ್ತಾನೆ. ಯಾಕೆಂದ್ರೆ ಭಗವಂತ ಅವನು ಅನಂತ, ಅವನನ್ನ ಪೂರ್ಣಗೊಳಿಸ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ 1-2 ನಿಮಿಷ ನಮಗೆ ಅವಕಾಶ ಉಂಟು. ಹರೇ ಕೃಷ್ಣ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನಗೊಂದು ಈ ಅವಕಾಶ ಕೊಟ್ಟ ಶಿವವಾಸಂಗ ಪ್ರಭುಗಳಿಗೂ ಮತ್ತು ಮಾತಾಜಿ ನಾಗವೇಣಿ ಮಾತಾಜಿ ಅವರಿಗೂ ನನ್ನ ಅನಂತ ವಂದನೆಗಳು. ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ, ನನ್ನ ವಂದನೆಗಳು. ಹರೇ ಕೃಷ್ಣ. ಪ್ರಭುಪಾದ್ ಕಿ ಜೈ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಪ್ರಭುಪಾದರ ದಯೆ ಮಾತಾಜಿ, ನಮ್ಮದೇನಿಲ್ಲ. ಹರೇ ಕೃಷ್ಣ. ಅದೇ
ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಒಂದು 2 minutes ಅಷ್ಟೇ. ಒಂದು ಪ್ರಶ್ನೆಗೆ ಯಾರಾದ್ರೂ ಇಲ್ಲ ಅಂದ್ರೆ ನಾನು ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಪ್ರಶ್ನೆಗಳಿಲ್ಲ ಅಂದ್ರೆ ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡೆ. ಹರೇ ಕೃಷ್ಣ. ಖಂಡಿತ ಮಾತಾಜಿ. ನಮಗೆ ಉಪದೇಶ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ಏನ್ ಮಾಡ್ಲಿಕ್ಕೆ? ಪ್ರಚಾರ ಮಾಡ್ಲಿಕ್ಕೆ. ನಾವು ಶ್ರವಣ ಮಾಡಬೇಕು, ಆಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಅದನ್ನ ನಾವು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಅದನ್ನ ನಾವು ಆಚರಣೆ ಮಾಡ್ಕೊಳ್ಬೇಕು. ಆಚರಣೆ ಮಾಡಿ ಇನ್ನೊಬ್ಬರಿಗೆ ತಿಳಿಸ್ಬೇಕು. ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಭಗವಂತನಿಗೆ ಖುಷಿ ಆಗುತ್ತೆ ಈ ಕೆಲಸ. ಇವತ್ತಿನ ಪಾಠ ಇದು. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ, ಕ್ಲಾಸ್ ತುಂಬಾ 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 ಚೆನ್ನಾಗಿತ್ತು. ಹರೇ ಕೃಷ್ಣ. ಧನ್ಯವಾದ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಕ್ಸ್ಪ್ಲನೇಷನ್ ಇನ್ನು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದೀರಾ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ತುಂಬಾ ಒಳ್ಳೇದಿತ್ತು ಕ್ಲಾಸ್. ಯಾವೊಂದು ಇದಿಲ್ಲ, ಒಳ್ಳೆ ಅರ್ಥ ಚೆನ್ನಾಗಿ ಆಯ್ತು. ಧನ್ಯವಾದಗಳು ಮಾತಾಜಿ. ತುಂಬಾ ಅರ್ಥ ಆಗೋದು ಹೇಳಿದ್ರು. ಅರ್ಥ ಆಗ್ಲಿಕ್ಕೆ ಪ್ರಯತ್ನ, ಅರ್ಥ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿ. ಒಂದಿ ಮಾಗಾದ್ರು ಹೇಳಿದ್ರಲ್ವಾ, ಪ್ರಯತ್ನ ಮಾಡ್ತೇವೆ ನಾವು ಅಂತ. ನಾವು ಪ್ರಯತ್ನ ಮಾಡ್ಬೇಕು. ಭಗವಂತ ಅದಕ್ಕೆ ನೋಡ್ಕೊಳ್ತಾನೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಎಂಡ್ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ.